ಯಾರು 10 ಪ್ರತಿ ತೆಗೆದುಕೊಳ್ತಾರೆ ಅವರು ಪುಸ್ತಕದ ವಿಮೋಚನೆ ಮಾಡಬಹುದು. ಇದನ್ನು ಕೇವಲ 400 ರೂಪಾಯಿ, ಅದಕ್ಕೆ 4000 ರೂಪಾಯಿ ಕೊಟ್ಟವರಿಗೆ ಈ ಪುಸ್ತಕದ ವಿಮೋಚನೆಯ ಭಾಗ್ಯ ಸಿಗ್ತದೆ. ಈ ಪುಸ್ತಕ ಅದ್ಭುತವಾದ ಪುಸ್ತಕ. ಜಗತ್ತಿನ ಎಲ್ಲ ದೇಶಕ್ಕೆ ನೀವು ನೋಡಿ, ಮೈಕದವರು ಸ್ವಲ್ಪ ಸೈಡಿಗೆ ಬಂದರೆ ಹಿಂದಿನವರಿಗೆ ಕಾಣ್ತದೆ, ಇಲ್ಲಾಂದರೆ ಕಾಣುವುದಿಲ್ಲ. ಪೇಟ ಪ್ಲೀಸ್ ಯು ಬಿಸೈಡ್ ಫಾರ್ ದ ಫೋಟೋಗ್ರಫಿ. ಹಾಂ, ರಿಕ್ವೆಸ್ಟ್ ಎವ್ರಿ ಒನ್. ನಮ್ಮ 4000 ರೂಪಾಯಿಯನ್ನು ನೀಡುವವರಿಗೆ ಈ ಹೋಲಿ ತೀರ್ಥಂಕರ, ಯಾಕಂದರೆ ಅವರು 10,000 ರೂಪಾಯಿ 20,000 ಖರ್ಚು ಮಾಡಿ ವಿಮಾನದಲ್ಲಿ ಬಂದಿದ್ದಾರೆ, ಅವರಿಗೆ 4,000 ನಾವು ಕೊಡು ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಕೇವಲ 4,000 ರೂಪಾಯಿ ದಾನ ನೀಡುವವರಿಗೆ ಪುಸ್ತಕ ವಿಮೋಚನೆಯ ಒಂದು ಪುಣ್ಯ ಲಾಭ ಸಿಗ್ತದೆ, ಅವರು ಹೇಳ್ಬೋದು. ಮತ್ತು ಎರಡನೇ ಪುಸ್ತಕ 200 ರೂಪಾಯಿ, 200 ರೂಪಾಯಿ ಕುಂದ ಕುಂದರ ಕುಂದಣ, ಅದರ ಪುಸ್ತಕ ನೋಡಿ, ಅಲ್ಲಿ ಅದರಲ್ಲಿ ಪುಸ್ತಕ ಕೊಟ್ಟಿದ್ದೇನೆ, ನಿಮ್ಮ ಫೈಲ್ನಲ್ಲಿ ಎಲ್ಲ ಇದೆ. ಅದರಲ್ಲಿ 2,000 ರೂಪಾಯಿ ಮಾತ್ರ. ಮತ್ತು ಬೈಪಾಡಿ ತಾಯರ ಪುಸ್ತಕ ಎಷ್ಟು ರೇಟು? 90 ರೂಪಾಯಿ. ಕೇವಲ 900 ರೂಪಾಯಿ ಕೊಟ್ಟರೆ ಅವರ ಪುಸ್ತಕದ ವಿಮೋಚನೆ ಭಾಗ್ಯ ಸಿಗ್ತದೆ. ಹಾಗಾಗಿ ಒಂದು ಮಂಜುಳಾ ಅಭಯಚಂದ್ರ ಮಾಡ್ಬೋದು ಪುಸ್ತಕ. ಒಂದು ಪುಸ್ತಕ 900 ಕೊಡ್ತೀರಾ, 4,000 ಕೊಡ್ತೀರಾ? ಹೌದು, 4,000 ಕೊಡ್ಬೋದು. ಮತ್ತು ಸುಧಾ ಮಾಡ್ತೀರಾ? ಹಾಂ, ಒಂದು 900 ರೂಪಾಯಿದ್ದು ಸುಧಾ ಪೃಥ್ವಿರಾಜ್ ಬೆಡ್ಕೇರಿ ಮನೆತನ, ಒಂದು ಮಂಜುಳಾ ಅಭಯಚಂದ್ರ ಜೈನ್. ಇನ್ನೂ ಸಾಹುಕಾರರುಗಳು ಹಿಂದೆ ಇದ್ದಾರೆ, ಯಾರು 2,000 ರೂಪಾಯಿ ಕೊಡ್ತಾರೆ ಅವರಿಗೊಂದು ಪುಸ್ತಕ ಬಿಡುಗಡೆ. ಸಂಪತ್ ಸಾಮ್ರಾಜ್ಯರಿಗೆ ಕೊಡುವನಾ? ಹೌದು, ಸಂಪತ್ ಸಾಮ್ರಾಜ್ಯರಿಗೆ ಚಪ್ಪಾಳೆ ತಟ್ಟಿ. ಇಷ್ಟೊಂದು ಅವರು ದೊಡ್ಡ ಹೃದಯ ಶ್ರೀಮಂತಿಕೆ ತೋರಿಸ್ತಾ ಇದ್ದಾರೆ. ಯಾಕಂದರೆ ಈ ಪುಸ್ತಕ ಬಿಡುಗಡೆ ದೊಡ್ಡ ವಿಷಯ ಅಲ್ಲ, ಇದನ್ನು 10 ಜನಕ್ಕೆ ತಲುಪಿಸುವ ಕೆಲಸ ದೊಡ್ಡ ವಿಷಯ. ನಾವೇನು ಬೇರೆ ಕಾಣಿಕೆ ಕೇಳುವುದಿಲ್ಲ, ಆ ಹಣ ಅವರಿಗೆ ಹೋಗ್ತದೆ. ಯಾರು ಪುಸ್ತಕದವರು ಸ್ವಾಮಿಗಳಿಗೆ ಸಿಗುವುದಿಲ್ಲ, ಅದು ಯಾರು ಪುಸ್ತಕ ಮಾಡಿದ್ದಾರೆ ಅವರಿಗೇ ಕೊಡ್ತೇವೆ. ಹಾಗಾಗಿ ಪೇಟ, ಶ್ರುತಿ ಮತ್ತು ಅರುಣ್, ವೆರೆವರ್ ಯು ಮೋಸ್ಟ್ ವೆಲ್ಕಮ್. ಮತ್ತು ಕೃಷ್ಣಯ್ಯರು ಬಂದಿದ್ದಾರೆ. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಮ್ಮ ಸಸಿ ಮತ್ತು ವೃಕ್ಷಗಳನ್ನು ನೀಡುವಂಥ ಯೋಜನೆಯ ರೂವಾರಿ ಮತ್ತು ನಮ್ಮ ವಿಶೇಷವಾದ ಅಳಿವಿನ ಅಂಚಿನಲ್ಲಿರುವ ತಾಳೆ ವೃಕ್ಷವನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ದೊಡ್ಡ ಜಾಗೃತಿಯನ್ನು ಮಾಡ್ತಾ ಇರುವವರು ಕೃಷ್ಣಯ್ಯ. ಪ್ರಾಚ್ಯ ಸಂಶೋಧನಾ ಕೇಂದ್ರ. ಇಲ್ಲಿ ಒಂದು ಡಿಜಿಟಲ್ ಲೋಕಾರ್ಪಣೆ ಇದೀಗ ನಡೀತದೆ. ಅದು ನಡೆದ ಮೇಲೆ ಈ ಪುಸ್ತಕ ಬಿಡುಗಡೆಯ 3 ಜನ ಈಗ ಹೆಸರಿಸಿದಂಥವರು ಇಲ್ಲಿ ಬರಬೇಕು, ಆ ವಿಮೋಚನಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದೀಗ ಡಿಜಿಟಲ್ ಲೋಕಾರ್ಪಣೆ ನೋಡಿ, ಇದೊಂದು ಅದ್ಭುತ ಕಾರ್ಯಕ್ರಮ. ನಾವು ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡ್ತೇವೆ, ಸಂತೋಷ. ಆದರೆ ನಮ್ಮ ನಿಜವಾದ ತಲೆ, ಮೆದುಳು, ಅದು ನಮ್ಮ ಮೂಡುಬಿದ್ರಿ ಜೈನ ಮಠದ ರಮಾರಾಣಿ ಶೋಧ ಸಂಸ್ಥಾನದಲ್ಲಿ ಮೂಡುಬಿದ್ರೆಯ ಶ್ರೀಮಂತ ವರ್ತಕರು ಮತ್ತು ಅರಮನೆಯವರು, ಬೀಡಿನವರು, ಗುತ್ತಿನವರು ಹಾಗೂ ಹೃದಯ ಶ್ರೀಮಂತಿಕೆ ಇರುವಂಥ ವಿವಿಧ ಧರ್ಮಭಕ್ತರು ಶಾಸ್ತ್ರದಾನವಾಗಿ ನೀಡಿದ ಗ್ರಂಥ ಇರುವುದು ಅದು ನಮ್ಮ ಜೈನ ಮಠದ ರಮಾರಾಣಿ ಶೋಧ ಸಂಸ್ಥಾನದಲ್ಲಿ. ಅವರು ಭಕ್ತಿಯಿಂದ ಸಮರ್ಪಿಸಿದ ಆ ಒಂದು ಮೆದುಳು ಇವತ್ತು ಜಗತ್ತಿನ ಸಂಸ್ಕಾರ, ರೀತಿ ನೀತಿಗಳನ್ನು ಸನ್ನಡತೆಯ ಕಡೆಗೆ ಒಯ್ಯುವಂಥದ್ದು ಮಾತ್ರವಲ್ಲ, ನಮ್ಮನ್ನೆಲ್ಲ ಮೋಕ್ಷದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಇದೀಗ ಚಾಲನೆ ನೀಡಲಿಕ್ಕಿದ್ದೇವೆ. ಇದಕ್ಕೆ ಶ್ರೀಯುತ ದೊಮ್ಮಲೂರು ಅಶೋಕ್ ಮತ್ತು ಅವರ ಜೊತೆಗೆ ಬಂದಂಥ ಶಿವಮೊಗ್ಗದ ವಿರೂಪಾಕ್ಷಪ್ಪ ಹಾಗೆ ಅವರ ತಂಡದ 4 ಜನ ಕಳೆದ ವಾರದಿಂದ ನಮ್ಮ ಗ್ರಂಥಗಳನ್ನು ದಿನಕ್ಕೆ 10 ಕಟ್ಟಿನ ಹಾಗೆ, ಅಂದರೆ ಸಾವಿರಾರು ಹಾಳೆಗಳನ್ನು ಶುದ್ಧಿ ಮಾಡುತ್ತಾ ಇದ್ದಾರೆ. ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಇದೀಗ ಅದನ್ನು ಸುರಕ್ಷತೆ ಮಾಡುವ ದೃಷ್ಟಿಯಿಂದ ಡಿಜಿಟಲ್ನಲ್ಲಿ ನಮ್ಮ ಕಂಪ್ಯೂಟರ್ಗಳಲ್ಲಿ ಹಾಕಿ ಯಾರೂ ಕೂಡ ಮುಟ್ಟದೆಯೇ ಅದನ್ನು ಓದಬಹುದಾದಂಥ ಒಂದು ಶಾಶ್ವತ ಕಾರ್ಯಕ್ಕೆ ಚಾಲನೆ ಕೊಡಲಿಕ್ಕಿದ್ದೇವೆ. ಆ ಕಾರ್ಯಕ್ಕೆ ಸುಮಾರು 10 ಲಕ್ಷದ ಯೋಜನೆ, ಅದರ ಚಾಲನೆ ಇದೀಗ ನಡೀತದೆ. ಶ್ರೀಯುತ ನಮಗೆ ಅದಕ್ಕೆ ಸಹಕಾರ ನೀಡ್ತಿರುವಂಥ ಕೃಷ್ಣಯ್ಯರು, ಅವರಿಗೆ ಎಷ್ಟು ನಾವು ಪ್ರಶಂಸೆ ಮಾಡಿದರೂ ಕಡಿಮೆ. ಅವರು ಈ ತಾಳೆ ವೃಕ್ಷವನ್ನು ಮಾಡುವುದಲ್ಲದೆ ಅದನ್ನು ಬೆಳೆದಂಥ ಅದರ ಎಲೆಗಳನ್ನು
ಒಳ್ಳೆಯ ಶಾಸ್ತ್ರ ಬರೆಯುವ ಎಲೆಗಳನ್ನಾಗಿ ಮಾರ್ಪಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮಾತ್ರವಲ್ಲ, ನಮೋಕಾರ ಮಂತ್ರವನ್ನು ಪ್ರಾಕೃತದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದು ಇವತ್ತು ಅದನ್ನು ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸಕ್ಕೆ ನಮಗೆಲ್ಲರಿಗೂ ಸಹಕರಿಸಿದ್ದಾರೆ. ಅದಕ್ಕಾಗಿ ಪ್ರಾಚ್ಯ ಸಂಶೋಧನಾ ಕೇಂದ್ರಕ್ಕೆ ಮತ್ತು ಕೃಷ್ಣಯ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ದೌಳತ್ರೇಯ ಜೈನ ಕಾಶಿ ಟ್ರಸ್ಟ್ ವತಿಯಿಂದ ಸಂಪೂರ್ಣ ಯೋಜನೆಗೆ ಚಾಲನೆ ಕೊಡ್ತೇವೆ. ಅದಕ್ಕೆ ಸಹಕಾರ ನೀಡಿದವರು ಪ್ರಾಚ್ಯ ಸಂಶೋಧನಾ ಕೇಂದ್ರದವರು. ಇದೀಗ ಡಿಜಿಟಲ್ ಕೆಲಸದ ನಮ್ಮದು ಅನಾವರಣ ಮಾಡಿ ಮತ್ತೆ ನಾವು ಇಲ್ಲಿ ಬಂದು ಆಚಾರ್ಯರಿಗೆ ಪುಸ್ತಕವನ್ನು ಮುಟ್ಟಿಸಿ ಅದರ ವಿಮೋಚನೆಯನ್ನು ಹೀಗೆ ಹೇಳಿದ 3 ವ್ಯಕ್ತಿ ಶಕ್ತಿಗಳು ಇವತ್ತು ಉದ್ಘಾಟಕರೊಂದಿಗೆ ಮತ್ತು ಅತಿಥಿ ಅಭ್ಯಾಗತರೊಂದಿಗೆ ಅದನ್ನು ಲೋಕಾರ್ಪಣೆ ಮಾಡ್ತಾರೆ. ಆಗ್ಬೋದಲ್ಲ? ಎಲ್ಲರದ್ದು ಅನುಮೋದನೆ ಇದೆ ಅಂತ ಭಾವಿಸಿದ್ದೇವೆ. ನಾವೆಲ್ಲ ಈಗ ಮುಂದೆ ಹೋಗೋಣ. ಡಿಜಿಟಲ್ ಕಾರ್ಯ ನಮ್ಮ ಪಟ್ನಶೆಟ್ಟಿ ಸುದೇಶ್ ಕುಮಾರರು, ಹಾಗೆ ನಮ್ಮ ಬೆಡ್ಕೇರಿಯ ಸುದೇಶ್ ಕುಮಾರರು ಮತ್ತು ಅರಮನೆ ಹಾಗೂ ಕೊಂಡೆಮನೆ ತಂದ ಪ್ರತಿನಿಧಿ ಆದರ್ಶರವರು ನಮ್ಮ ಜೊತೆಗಿರಬೇಕು. ಇದೊಂದು ಐತಿಹಾಸಿಕ ಕ್ಷಣ. ಈ ಒಂದು ಜಾಗದಲ್ಲೇ ಧವಳಾ ಗ್ರಂಥಗಳು ಪುನರ್ಲಿಪೀಕರಣ ಆಗುವಂತಕ್ಕಂಥ ಶತಮಾನದ ಕಾರ್ಯಕ್ಕೆ ಚಾಲನೆ ಸಿಕ್ಕಿದ್ದು ಸುಮೇರುಚಂದ್ ದಿವಾಕರ್ಜಿ ಮತ್ತು ಮಂಜಯ್ಯ ಹೆಗ್ಗಡೆಯವರು ಕೀರ್ತಿಶೇಷ. ಅದೇ ರೀತಿಯಾಗಿ ಆಗಿನ ಕಾಲದ KB ಜನರಾಜ ಹೆಗ್ಡೆಯವರು ಮೊದಲಾದವರು ಪ್ರೇರಣೆ ನೀಡಿ ಈ ಕೆಲಸಕ್ಕೆ ಕಾರ್ಯಗತ ಆಗುವಲ್ಲಿ ಅರಮನೆ ಬಂಧುಗಳಲ್ಲಿ, ಬೆಡ್ಕೇರಿ ಬಂಧುಗಳಲ್ಲಿ, ಪಟ್ನಶೆಟ್ಟರುಗಳಲ್ಲಿ ಮತ್ತು ಇಲ್ಲಿಯ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆದು ಈ ಮನೆತನದವರೆಲ್ಲ ಸಹಕರಿಸಿದ್ರಿಂದ ಆ ಗ್ರಂಥಗಳು ಲೋಕಾರ್ಪಣೆ ಆಯಿತು. ಅದರ ಪುನರಪಿ ಇನ್ನೆಲ್ಲ ಹಿಂದಿನ ಪೂಜ್ಯರ ಆಶೀರ್ವಾದ ಬಲದಿಂದ ನಮಗೆ ಆ ಒಂದು ಯೋಗ ಭಾಗ್ಯವನ್ನು ದೇವರು ಕರುಣಿಸಿದ್ದಾರೆ. ಹಾಗಾಗಿ ನಮ್ಮ ದೀಕ್ಷಾಗುರು ಶ್ರವಣಬೆಳಗೊಳದ ಸ್ವಾಮೀಜಿಯವರಿಗೆ ಹಾಗೂ ಇಲ್ಲಿಯ ಮೂಡುಬಿದ್ರಿಯ ಸಿಂಹಾಸನಾಧೀಶ್ವರರಾದ ಎಲ್ಲ ಪೂಜ್ಯ ಪಟ್ಟಾಚಾರ್ಯರಿಗೆ ನಮೋಸ್ತುಗಳನ್ನು ಅರ್ಪಿಸುತ್ತಾ ಆ ಪರಂಪರೆ ಹೊಂದಿಕೊಂಡು ಇವತ್ತು ಶೈಲೇಂದ್ರ ಕುಮಾರ್ ಕೂಡ ಇದ್ದಾರೆ ಅನ್ನೋದು ನಮಗೆಲ್ಲ ಹೆಮ್ಮೆ ತರ್ತದೆ. ಈ ಒಂದು ಕಾರ್ಯಕ್ಕೆ ಇದೀಗ ಚಾಲನೆ ಕೊಡ್ತೇವೆ. ಕೇವಲ ಇದು ಒಂದು ವ್ಯವಹಾರ ಅಲ್ಲ, ಇದು ಶಾಶ್ವತ ಕೆಲಸ. ಇಂಥ ಯೋಜನೆಗಳಿಗೆ ನೀವು ದಾನ ಮಾಡುವುದರ ಮೂಲಕ ಕೈ ಜೋಡಿಸಿ ₹1,001 ಕನಿಷ್ಠ ದಾನವನ್ನು ಕೊಡುವುದರ ಮೂಲಕ ಈ ಗ್ರಂಥಕ್ಕೆ ದಿನಕ್ಕೆ ₹5,000 ಖರ್ಚಿದೆ ನಮಗೆ. ಅದಕ್ಕೆ ಊಟ, ತಿಂಡಿ, ವಸತಿಯ ವ್ಯವಸ್ಥೆ ಮತ್ತು ಅವರ ವೇತನ ಇತ್ಯಾದಿಗಳನ್ನು ನಾವೆಲ್ಲ ಲೆಕ್ಕ ಹಾಕಿದಾಗ ಸುಮಾರು 10 ಲಕ್ಷದಷ್ಟು ಈ ಯೋಜನೆಗೆ ವೆಚ್ಚ ಇದೆ. ಇದು ಮಾತ್ರ ಶಾಶ್ವತ ಕೆಲಸ. ಹಿಂದಿನವರು ಎಲ್ಲ ನಮ್ಮಿಂದ ತೆಗೆದುಕೊಂಡು ಹೋಗಿ ಉತ್ತರ ಭಾರತದಲ್ಲಿ ಪ್ರಕಟಣೆ ಮಾಡ್ತಾಯಿದ್ರು. ನಾವು ಸುಮ್ಮನೆ ನೋಡ್ತಾ ಇದ್ದೆವು. ಇದೀಗ ನಾವೇ ಮಾಡ್ತೇವೆ, ನಿಮ್ಮ ಗ್ರಂಥ ನಿಮ್ಮ ಹಣ ನಮಗೆ ಬೇಡ ಅಂಥೇಳಿ ಸ್ವಾಭಿಮಾನದಿಂದ ಇದನ್ನು ಇಲ್ಲೇ ಪ್ರಕಟಣೆ ಮಾಡುವಂಥ ಒಂದು ಯೋಜನೆಗೆ ಒಂದು ಸಂಕಲ್ಪ ಮಾಡಿದ್ದೇವೆ. ಅದೆಲ್ಲರ ನಿಮ್ಮ ಬಲದಿಂದ. ಹಾಗಾಗಿ ಅದರ ಕೆಲಸಕ್ಕೆ ಈಗ ಐತಿಹಾಸಿಕ ಕಾರ್ಯಕ್ಕೆ ನಾವು ಚಾಲನೆ ನೀಡೋಣ. ಜೈ ಬೋಲೋ ವಿದ್ಯಾ ದೇವತಾ सरस्वती माता की, चंद्रनाथ स्वामी भगवान की, कुष्मांडिनी माता की, पद्मावती माता की, ज्वालमालिनी माता की, वाग्देवी सरस्वती माता की. ಶಕುಂತಲರವರು ಒಂದು ಡಿಜಿಟಲನ್ನು ಮಾಡಬೇಕಾಗಿ ಅಪೇಕ್ಷೆ. ಅವರು ಗುಪ್ತದಾನಿಗಳು, ಹಾಗೆ ಆಹಾರ ದಾನವನ್ನು ಕೊಡ್ತಾರೆ. ಸರ್ವ ಮಹಿಳೆಯರ ಪರವಾಗಿ ವೃಂದಾ ರಾಜೇಂದ್ರ ಅವರು ಬರಬೇಕು ಮತ್ತು ವೀಣಾ ಬೆಡ್ಕೇರಿ ಅವರಿಗೆ ಒಂದೊಂದು ತಾಡಪ್ರತಿಗಳನ್ನು ಸ್ಕ್ಯಾನ್ ಮಾಡುವಂಥ ಒಂದು ಕಾರ್ಯಕ್ರಮ. ಅವರು ತುಂಬ ಸಂರಕ್ಷಣೆ ಮಾಡುವುದು ಆದರ್ಶ ಮತ್ತು ವಿಶೇಷವಾದ ಪಾರಂಪರ್ಯದ ಬಗ್ಗೆ ಕಾಳಜಿ ಇರುವ ಆದರ್ಶ. ವೀಣಾ ಬೆಡ್ಕೇರಿ ಉಲ್ಲೇರ ಆನರ್ಕ ಬೆಡ್ಕೇರಿ ಮನೆತನದ ಗುಣಪಾಲ ಹೆಗ್ಡೆ ಅವರು, ವೀಣಾ ರವಿಚಂದ್ರ ಶೆಟ್ಟಿಯವರು, ಸುಜಾತಾರವರು, ಶ್ರೀಮತಿ ಸುಜಾತಾ, ಡಾಕ್ಟರ್ ಪ್ರಭಾಚಂದ್ರ ಮತ್ತು ವೃಂದಾ ರಾಜೇಂದ್ರ ಅವರು ಅರಮನೆ,
ಬಂದು ಬಲೆ 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 ಮಂಜುಳಾ ಅಭಯಚಂದ್ರ ಜೈನ್, ಶಂಭವ ಕುಮಾರ್ ಮತ್ತು ಭುಜಬಲಿ ಶಾಸ್ತ್ರಿಗಳ ಮಗ ಶ್ರೀ ಸುರೇಶ್ ರವರು, ಪಂಡಿತ ಭುಜಬಲಿ ಶಾಸ್ತ್ರಿಗಳ ಮಗ. ಎಂ ವಿ ಶೆಟ್ಟಿ ಅವರು, ಮಹಾರಾಜರು ಈಗ ಸ್ವಾಸ್ಥಾನದಲ್ಲಿ ವಿರಾಜಮಾನರಾಗಿ ಶಾಸ್ತ್ರವನ್ನು ಇಲ್ಲಿ ವಿಮೋಚನೆ ಮಾಡ್ತಾರೆ. ಈಗ ಸುವರ್ಣಾಕ್ಷರದಲ್ಲಿ ಬರೆದ ನಮೋಕಾರ ಮಂತ್ರವನ್ನು ಮಠಕ್ಕೆ ಹಸ್ತಾಂತರ ಮಾಡ್ತಾರೆ ಕೃಷ್ಣರು. ಸುವರ್ಣ ಅಕ್ಷರದಲ್ಲಿ ಬರೆದ ಒಂದು ಮಣೆ ಹಾಗೂ ನಮೋಕಾರ ಮಂತ್ರ. ಕೇವಲೋ ಪಂಚಪರಮೇಶ್ವರ ಭಗವಾನ್ ಕಿ. ಬರೆಯುವ ಕಡ್ಡಿ, ಲೇಖನ, ಅದಕ್ಕೆ ಮತ್ತೆ ರಕ್ಷಣೆ ಮಾಡುವ ಬಡ್ಡಿ ಕಾರ್ಯಕ್ರಮ, ರಕ್ಷಣೆ ಮಾಡುವ ರಕ್ಷಾ ಕವಚ ಬಟ್ಟೆ. ಇದೀಗ ನಾವು ಶಾಸ್ತ್ರ ವಿಮೋಚನೆ ಶಾಸ್ತ್ರ ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಈ ಮೈಕವನ್ನು ಸ್ವಲ್ಪ ವಯರ್ ತಪ್ಪಿಸಿ ಅವನಂತೆ ಪುಲೆ ಇಲ್ಲಿ ಈಗಾಗಲೇ ಹೆಸರು ತಿಳಿಸಿದಂಥ ಮಹನೀಯರುಗಳು ಮುಂದೆ ಬಂದು ಈ ವಿಮೋಚನೆ. ಗುಣಪಾಲ್ ಕಡಂಬರಿಂದ ಯಾವ ಪುಸ್ತಕ? ಈ ಪುಸ್ತಕ ಯಾವುದು? ಪುಸ್ತಕವನ್ನು ಕಟ್ಟಿದವರು ಕುಂದರ ಕುಂದಣ. ಅದರ ಪುಸ್ತಕ 2,000 ರೂಪಾಯಿ. ಶ್ರೀ ಸಂಪತ್ ಸಾಮ್ರಾಜರು ಇದನ್ನು ವಿಮೋಚನೆ ಮಾಡಬೇಕಾಗಿ ಮಹಾರಾಜರ ಹತ್ರ ಆಶೀರ್ವಾದ ತಗೊಂಡಿದ್ದಾರೆ. ವಿಮೋಚನೆ ಮಾಡ್ತಾರೆ. ಫೋಟೋ ತೆಗೊಳ್ಳಿ. ಜೈವಲೋ ಪಂಚಪರಮೇಷ್ಠಿ ಭಗವಾನ್ ಕಿ. ಮೆಲ್ಲ ಜಾರಣ್ಣ ಅದನ್ನು ಮೊದಲೇ ಕಟ್ಟನ್ನು ಬಿಚ್ಚಿ ಈಗ ಈ ಪುಸ್ತಕವನ್ನು ತೋರಿಸ್ತಾರೆ. ಓಂಕಾರವನ್ನು ಬರೆದು ಒಂಜಿ ಓಂ ಮುಂದೆ ಬರೆಯುವ ಡೈಟ್ ಪುಸ್ತಕ ಕೊಡು. ಓಂಕಾರ ಬರೆದು ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು. ಓಂಕಾರ ಬರೀಲಿ, ಓಂ ಮುಂದೆ ಬರೀಲಿ. ಯಾವ ಅಡಿ ಪೆನ್ ಉಂಡು ಈರ್ನ ಕಿಸೆಟ್ಟಿ ಉಂಡು ಪೆನ್. ಓಂ ಬರೀಲಿ ನೆಟ ಮಿತ್ತಿಡು ಬೊಕ್ಕ ನಿಗುಲು ಬಿಡುಗಡೆ ಮಲ್ತದು. ಈರು ಪತೋನಿ ಒಂಜಿ ಆರೇ ಪತನಾಡು ಒಂಜಿ ಈರು ಪತೋನಿ. ಈ ಪುಸ್ತಕವನ್ನು ತೋರಿಸ್ತಾ ಇದ್ದಾರೆ. ಇದು ಕುಂದರ ಕುಂದನ, ಭಾಳ ಸುಂದರವಾದ ಪುಸ್ತಕ. ಅರ್ಥಯುಕ್ತ, ನೀತಿಯುಕ್ತ, ಮೋಕ್ಷ ಮಾರ್ಗ ಪ್ರಕಾಶಕ. ಮುನಿಕ್ಲೆಗೊಂಜಿ ಸ್ವಾಮಿಲೆಗೊಂಜಿ ಪುಸ್ತಕ ಮಾತ್ರ ನಮಗೆ, ಅದು ಬಿಡುಗಡೆ ಮಾತ್ರ ನಿಮ್ಮದು. ಹೌದು. ಈಗ 2ನೇ ಪುಸ್ತಕ ಅದ್ಭುತವಾದಂಥ ಪುಸ್ತಕ. ವೆರಿ ಫೇಮಸ್ ಇಂಟರ್ನ್ಯಾಷನಲ್ ಆಥರ್ Kamlesh D. Patel, written by Kamlesh D. Patel from Gujarat basically and Mumbai. He wrote Tirthankara Tree, very holy and famous, how to conquer our great God and when and which tree. That one introduction biologically, botanically, as well as its healthy, wealthy and meditation, how it influence. ಹೇಗೆ ನಮ್ಮ ಆಧ್ಯಾತ್ಮಕ್ಕೆ ಇದು ಪೂರಕವಾಗಿದೆ ಅನ್ನೋದನ್ನು, ಪರ್ಯಾವರಣದ ರಕ್ಷಣೆಗೆ, ಅತಿವೃಷ್ಟಿ ಅನಾವೃಷ್ಟಿ ಆಗದ ಹಾಗೆ ನಮಗೆ ವೃಕ್ಷ ಎಷ್ಟು ನಮ್ಮ ಆಧ್ಯಾತ್ಮದಲ್ಲಿ ನಿಕಟವಾಗಿದೆ ಮತ್ತು ಧ್ಯಾನದ ಮೂಲಕ ಕಷಾಯಗಳನ್ನು ನಿರ್ಜರೆ ಮಾಡುವುದಕ್ಕೆ ಪ್ರೇರಕವಾಗಿದೆ ಅನ್ನೋದನ್ನು ಭಾಳ ಸ್ಪಷ್ಟ ವಿಚಾರಗಳೊಂದಿಗೆ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ.
ಇದನ್ನು ಈಗ ಅನಾವರಣಗೊಳಿಸಲಿಕ್ಕೆ ಇರುವವರು ಶ್ರೀಮತಿ ಮಂಜುಳಾ ಅಭಯಚಂದ್ರ ಜೈನ್. ವಾಣಿಯಮ್ಮ ಅವರ ತಾಯಿ. नमस्कार, स्वामी जी प्रणाम, शतशती नमोस्तु। ये जो बुक है वो हमारा ये बुक का टाइटल है होली तीर्थंकरस इन द लाइट ऑफ हार्टफुलनेस एंड इट इज़ रिटन बाय दाजी श्री कमलेश पटेल, जो ध्यान साधना के मास्टर है, गुरु है। और सबसे ख़ास बात इस पुस्तक का ये है कि इस पुस्तक का जो फॉरवर्ड है वो हमारे प्रिय स्वामी जी ने लिखा हुआ है। तो ये बहुत ही हमारे लिए सौभाग्य की बात है कि स्वामी जी ने, चारुकीर्ति भट्टारक महाराज जी ने ये फॉरवर्ड बुक खोलते ही दूसरे पन्ने पे स्वामी जी का आशीर्वाद है। तो ये बुक बहुत ही खास है। होली तीर्थंकरास के लाइफ के बारे में, जो 24 तीर्थंकर भगवान ध्यान करते थे, जब ध्यान करते थे तो कौन से पेड़ के नीचे बैठ के ध्यान करते थे, उस पेड़ की स्पेशलिटी और तीर्थंकर भगवान के जो गुण थे उसके कंपैरेटिव एक स्टडी ये बुक में है। तो हमारे जैन लोगों के लिए बहुत ही नॉलेज एनरिचमेंट का पुस्तक है। तो सारे जैन बंधुओं को मैं विनंती करूंगी कि बुक ज़रूर पढ़े और इसका लाभ उठाए। थैंक यू सो मच स्वामी जी, थैंक यू फॉर द सपोर्ट। ಮೂರನೇದು ಪುಸ್ತಕ ಅವರೇ ಹೇಳ್ತಾರೆ, ಅದರಲ್ಲಿ ಏನಿದೆ ಒಂದೇ ನಿಮಿಷದಲ್ಲಿ. ಆಯ್ತು. ಸುಬ್ರಹ್ಮಣ್ಯ ಬೈಪಾಡಿ ತಾಯರು ಅವರ 3ನೇ ಪುಸ್ತಕದ ಬಗ್ಗೆ 1 ನಿಮಿಷದಲ್ಲಿ ತಿಳಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಹೌದು, ತುಳುಟಿ ಬಂತೇವೆ. ನಮ್ಮ ಬಸದಿದ ಸ್ವಾಮಿಗಳು ಇಂಗ್ಲೀಷ್ ಪಾತಿರಿಯರು, ಬೊಂಬಾಯ್ದು ಬತ್ತನ ಅಕ್ಕೆರು, ಹಿಂದಿಡು ಪಾತಿರಿಯರು. ನಮ್ಮ ತುಳು ಜನ ಮಾತವುಲ್ಲ ಅಂತ ಯಾನು ತುಳುಟು ಪಾತಿರು 2 ವಾಕ್ಯ. ಈ ಪುಸ್ತಕದ ಪುದರೆ ಎಲ್ಯ ಕತೆ ಮಲ್ಲ ನೀತಿ, ಪುಸ್ತಕದ ಪುದರೆ ಎಲ್ಯ ಕತೆ ಮಲ್ಲ ನೀತಿ. ಕತೆಗಳು ಎಲ್ಲೆಲ್ಲೇ ಉಂಡು, ಒಂದು 25 ಉಂಡು, ಆತ 25-30 ಉಂಡು, ಅಂಡ ನೀತಿ ಮಲ್ಲ ಉಂಡು. ಭಾಳ ಮುಖ್ಯ ವಿಷಯದಾದ ಬಂಡ ಹರಿಕತೆ ನಿಕಲು ಪೂರ ಕೇಂದ್ರದುಪ್ಪರು. ಹರಿಕತೆ ಉಪಕತೆ ಬರ್ಪುಂಡು. ಆ ಉಪಕತೆ ಅತ್ಯಂತ ಮಹತ್ವವಾಯಿನ ನಂಗೆ ಜೀವನಡು ಅನುಸಂಧಾನಕ್ಕೂ ಬರ್ಪುನ ಅಂಚಿತ್ತನ ಕತೆಗಳು ಉಂಡು. ಐಟಿ ತೆರಿಯರೆ ಮಸ್ತು ಉಂಡು. ನಮ್ಮ ಅಂಚಿತ್ತನ ಕತೆಗಳನ್ನು ಪೆಜ್ಜಿದೆತ್ತದು ಒಂಜಿ ಪುಸ್ತಕ ರೂಪಡು ಮಲ್ತದುಂಡು. ಇತ್ತವು ಬಿಡುಗಡೆ ಹಾಕೊಂಡು ಐಕೆ ಎಲ್ಯ ಕತೆ ಮಲ್ಲ ನೀತಿ ಎಂದು ಪುದಾರು. ಹರಿಕತೆ ನಿಕಲು ಮಾತ ಕೇಂದ್ರದಾರು. ಭದ್ರಗಿರಿ ಅಚ್ಯುತಾಸರನ ಹರಿಕತೆ ಕೇಂದ್ರದುಪ್ಪರು. ಅಂಚನೆ ಶೇಣಿ ಗೋಪಾಲಕೃಷ್ಣ ಭಟ್ರನ ರಾಮದಾಸ್ ಸ್ವಾಮಿಗರನ ಕತೆಗಳು ಪೂರ ಕೇಂದ್ರ ಐನ ಪೂರ ಒಟ್ಟು ಮಲ್ತದು ಕತೆಗಳು ಉಂಡೈಟ್ಟು. ಇತ್ತೆ ಸ್ವಾಮೀಜಿಗಳು ಅಂಚನೆ ಮಹಾರಾಜರನ ಈ ಸನ್ನಿಧಿಡಿ 1000 ಕಂಬದ ಬಸದಿಡಿ ಒಂಜಿ ಪುಸ್ತಕ ಬಿಡುಗಡೆ ಪಂಡ ಅವು ಏಕಲೆ ಮಲ್ಲ ವಿಷಯವು. ನಾವೇನು ಬೊಂಬಾಯಿಡ್ದು ಬರ್ತಿದ್ದೇವೆ, ಶಿವಮೊಗ್ಗಡು ಬರ್ತಿದ್ದೇವೆ, ಪೂರ ಬಸದಿಗೆ ಸಂಬಂಧಪಟ್ಟನಕ್ಕಲು ಬೆಟ್ಕೇರಿ ದಕ್ಕಲು ಪಟ್ನ ಶೆಟ್ಟಿ ದಕ್ಕಲು ಮಾತೆಲ್ಲ ಒಟ್ಟು ಸೇರ್ದು ಸ್ವಾಮಿಗಳನ್ನ ಒಂದು ಅರಮನೆ ದಕ್ಕಲು ಪೂರ ಸೇರ್ದು ಈ ಒಂಜಿ ಪುತ್ಯದ ಸೀಮೆಡು ಒಂಜಿ ಬಿಡುಗಡೆ ಆಪನ ಪಂಡ ಅವು ಯಾನ್ ಕೋಡೆ ಮುಟ್ಟಲ್ಲ ಎಣ್ಣೆದಿ ಜಿಂಚಿ ಆಪುಂಡು ಪನ್ಪನ ಅವು ದೇವರು ಮಲ್ಪಾಯಿರು ಪನ್ಪನ ಒಂಜಿ ಅನುಸಂಧಾನ ಮೂಲಕವಾದ ಮಹಾರಾಜರೆಲ್ಲ ಅಂಚನೆ ಸ್ವಾಮಿಗಳೆಲ್ಲ ಅಪ್ಪಣೆಗೆ ಪುಸ್ತಕ ಆ ಸುಧಾ ಪೃಥ್ವಿರಾಜ ಆರು ಸ್ವಾಮಿಗಳ ಸನ್ನಿಧಿಡಿ ಬಿಡುಗಡೆ ಮಲ್ಪೈರನ್ ಪನ್ಪನ ಆಶಯ.
ಮತ್ತು ಅರುಣ್ ಚೆನ್ನೈ. ಮೋಸ್ಟ್ ವೆಲ್ಕಮ್. ಯು ಇಂಟ್ರೊಡ್ಯೂಸ್ ಅಬೌಟ್ ಐರಾವತ ಹಾತಿ. ಐರಾವತ ಆನೆ ನಮ್ಮ ಜೈನ ಜನ್ಮಾಭಿಷೇಕ ಕಲ್ಯಾಣದಲ್ಲಿ ಪವಿತ್ರವಾದಂಥ ಕ್ಷೀರ ಸಮುದ್ರದ ನೀರಿನಿಂದ ಪಾಂಡುಕಾಶಿಲೆಯಲ್ಲಿ ಭಗವಂತನ ಜಿನಬಾಲಕನನ್ನು ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡುವುದಕ್ಕಾಗಿ ಐರಾವತ ಆನೆಯನ್ನು ಬಳಸುತ್ತಾರೆ. ಈ ಐರಾವತ ಆನೆ ಭಗವಂತನ ಜಿನಬಾಲಕನ ಸ್ನಾನಕ್ಕೆ ಕಾರಣವಾದರೆ ಅದರ ರಚನೆ ಬಹಳ ಸುಂದರವಾಗಿದೆ ಅನ್ನುವ ವರ್ಣನೆ ನಮಗೆ ಆದಿಪುರಾಣ, ಮಹಾಪುರಾಣ ಮೊದಲಾದ ಗ್ರಂಥಗಳಲ್ಲಿ ಸಿಗುತ್ತದೆ. ಸಂವತ್ಸರಣಕ್ಕೆ ಅತ್ಯಂತ ಶ್ರೇಷ್ಠವಾದ ಜಿನೇಂದ್ರ ಭಗವಂತ ಭವಬಂಧನಗಳಿಂದ ಬಿಡುಗಡೆ ಮಾಡುವುದಕ್ಕೆ ಕಾರಣವಾದಂಥವರು. ಅಂತಹ ಬಾಲಕನಿಗೆ ಕ್ಷೀರ ಸಮುದ್ರಕ್ಕೆ ಕೊಂಡೊಯ್ಯುವ ವಾಹನ ಅದು ಐರಾವತ. ಆ ಐರಾವತವನ್ನು ದಾನವಾಗಿ ಯಂತ್ರದ ರೂಪದಲ್ಲಿ ನೀಡಿದವರು ಪೇಟ. ಯಾವುದೇ ರೀತಿಯ ಪ್ರಾಣಿಗಳಿಗೆ ಹಿಂಸೆಯಾಗಬಾರ್ದು ಅನ್ನೋದನ್ನು ಜೈನ ಧರ್ಮ ಹೇಳ್ತದೆ. ಅಹಿಂಸಾ ಪರಮೋ ಧರ್ಮ ಎಂದು. ಈ ಅಹಿಂಸೆಗೆ ಒಂದು ಪೂರಕವಾಗಿ ಪ್ರಾಣಿ ದಯಾ ಸಂಘದವರು ವಿಶೇಷ ಒತ್ತನ್ನು ಕೊಟ್ಟು ನಮ್ಮ ಅಪೇಕ್ಷೆಯ ಮೇರೆಗೆ ಇವತ್ತು ಐರಾವತ ಆನೆಯನ್ನು 2 ಕಲ್ಲಿನ ಆನೆ ಹೊಂದಿರುವ 1000 ಬಿಂಬದ ಕಂಬದ ಬಸದಿಗೆ ಇವತ್ತು ಯಾಂತ್ರಿಕ ಆನೆಯನ್ನು ನೀಡುತ್ತಾರೆ. ಇದೀಗ ಅವರಿಂದ ಆನೆಯ ಬಗ್ಗೆ ವಿವರಣೆ. ವೇದಿಕೆ ಮೇಲೆ ನೆರೆದಿರುವ 108ನೇ ಗುಲಾಬ್ ಭೂಷಣ್ ಮುನಿ ಮಹಾರಾಜ್, ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟರ ಪಟ್ಟಾಚಾರ್ಯ ಪಂಡಿತಾರ್ಯವರ ಮಹಾಸ್ವಾಮೀಜಿ ಶ್ರೀ ದಿಗಂಬರ್ ಜೈನ್ ಮಠ್ ಮೂಡುಬಿದ್ರಿ, ಶ್ರೀ ಮಹಾಮಂತ್ರಿ ದಿಗಂಬರ್ ಜೈನ್ ಪರಿಷತ್ ಡೆಲ್ಲಿ, ಶ್ರೀ ಮಣೀಂದ್ರ ಜೈನ್ ಪ್ರೆಸಿಡೆಂಟ್ DJ ಮಹಾಸಮಿತಿ, ಶ್ರೀಮತಿ ನಿವೇದಿತಾ ಜೈನ್, ಶ್ರೀ ಸುದೇಶ್ ಕುಮಾರ್, ಶ್ರೀ ದಿನೇಶ್, ಶ್ರೀ ಆದರ್ಶ್, ಶ್ರೀ ಮುಕ್ತೇಶ್ವರ್ ಮತ್ತು ಶ್ರೀ ಅರುಣ್ ಚೆನ್ನೈ ಪೀಠ, ಇವರೆಲ್ಲರಿಗೂ ಒಂದು ನಮ್ಮ ಕಡೆಯಿಂದ ಸ್ವಾಗತ ಕೋರುತ್ತಾ, ವೇದಿಕೆ ಹಿಂದೆ ಇರುವ ಜನಸಾಮಾನ್ಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ವಂದನೆಗಳು ಮತ್ತು ಸುಸ್ವಾಗತ. ನನ್ನ ಹೆಸರು ಸುಪ್ರಿಯಾ. ನಾನು ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಪೀಠ ಎಂಬ ಸಂಸ್ಥೆಯಲ್ಲಿ ಸ್ವಯಂ ಸೇವಕರಾಗಿದ್ದೇನೆ. ಇಂದು ನೀವೆಲ್ಲರೂ ಸೇರಿರುವುದು ಈ ಒಂದು ಆನೆಯನ್ನು ಅನಾವರಣ ಮಾಡಲು ಯಾಂತ್ರಿಕ ಆನೆಯನ್ನು ಇಲ್ಲಿ ತರಿಸಿದ್ದೇವೆ. ಹಿಂದೆ ಇಲ್ಲಿ ಆನೆ ಒಂದು ಉಂಟು, ಅದನ್ನು ಹಿಂಸೆ ಇರುತ್ತೆ, ಅದರಲ್ಲಿ ಬೇಕಾದಷ್ಟು ಆನೆಗಳು ಎಲ್ಲಿರಬೇಕು? ಯಾರಾದರೂ ಉತ್ತರಿಸ್ತೀರಾ? ಕಾಡಿನಲ್ಲಿ ಇರಬೇಕು. ಆದರೆ ಕಾಡಲ್ಲಿ ಇರತ್ತಾ? ಇಲ್ಲಿದ್ರೆ ನಿಮ್ಮ ಮಧ್ಯೆ ಇದ್ದರೆ ನೀವುಗಳು ಸೇಫ್ ಆಗಿರ್ತೀರಾ? ಕಾಡಲ್ಲಿ ಮತ್ತು ಅರಮನೆಯಲ್ಲಿ ಇರಬಹುದು ಅಂತ ಹೇಳ್ತಿದ್ದಾರೆ ಸ್ವಾಮಿಗಳು. ಅದರ ಹಿಂದೆ ಇರುವ ಕ್ರೂರತೆ, ಅದಕ್ಕೆ ನಿಮ್ಮಂತೆ ನಮ್ಮಂತೆ ಅದಕ್ಕೂ ಕೂಡ ಕುಟುಂಬ ಉಂಟು. ಆ ಕುಟುಂಬ ಸಮೇತವಾಗಿ ಇದ್ದಾಗ ಅದರ ಬಿಹೇವಿಯರ್ ಬೇರೆ ಉಂಟು. ಆದರೆ ಆನೆಗಳಿಗೂ ಕೂಡ ನಮ್ಮಂತೆ ಕುಟುಂಬಗಳು ಉಂಟು. ಅವು ಸಹ ಜೀವಿಗಳು. ಅವಕ್ಕೆ ಕೂಡ ತಮ್ಮಂತೆ ನಮ್ಮಂತೆ ಫ್ರೀಡಮ್ ಅನ್ನೋದು ಬೇಕು. ಅದಿಲ್ಲದೇ ಇದ್ದಾಗ ಅದಕ್ಕೆ ಕ್ರೂರತೆ ಇರುತ್ತೆ. ಅದು ಕೋಪಗೊಂಡು ಹಲವು ಬಾರಿ ಕೊಂದಿರೋದು ಉಂಟು. ಅವರ ಮಾಹುತಗಳನ್ನು, ಜನಸಾಮಾನ್ಯರನ್ನು ತುಳಿದು ಹಾಕಿರುವುದು ಉಂಟು. ಇದೆಲ್ಲವನ್ನು ಅವಾಯ್ಡ್ ಮಾಡಿ ನಮ್ಮನ್ನೆಲ್ಲರನ್ನು ಸುರಕ್ಷಿತವಾಗಿ ಇಡಲು ಶ್ರೀಮತಿ ರವೀನಾ ಟಂಡನ್ ಹಾಗೂ ಅವರ ಸುಪುತ್ರಿ ರಶಾ ತಡ್ಲಾನಿಯರವರು ಈ ದೇವಸ್ಥಾನದ ಈ ಬಸದಿಗೆ ಆನೆಯೊಂದನ್ನು ದಾನ ಮಾಡಿದ್ದಾರೆ.
ಅನಾವರಣವನ್ನು ಮಾಡಲು ಎಲ್ಲರೂ ಅಲ್ಲಿ ಬಂದು ನಿಮ್ಮ ಅನಾವರಣ ಮಾಡ್ತಿರ್ಬೇಕಾದ್ರೆ ನಿಮ್ಮ ಎಲ್ಲರೂ ಇರಲಿ ಎಂದು ಕೋರ್ಕೊಳ್ತಾ ನೀವೆಲ್ಲರೂ ದಯವಿಟ್ಟು ಅಲ್ಲಿಗೆ ಬರಬೇಕಾಗಿದೆ ವಿನಂತಿ. ಸಧರ್ಮ ಬಂಧುಗಳೇ, ಆನೆಗೂ ಮೂಡುಬಿದ್ರೆಗೂ ಬಹಳ ದೊಡ್ಡ ನಂಟಿದೆ. ಗಜ ದಳ, ಪದಾತಿ ದಳ, ಅಶ್ವದಳ ಇದೆಲ್ಲ ಇರುವಂಥ ಒಂದು ರಾಜ ಪರಂಪರೆಯ ನಮ್ಮ ಪಟ್ಟಣ. 32 ಪ್ರಾಚೀನ ಪಟ್ಟಣಗಳಲ್ಲಿ ಒಂದು. ವಿಶೇಷವಾಗಿ ಪುತ್ತಿಗೆ ಅರಮನೆ ಸೇರಿದಂತೆ ಅನೇಕ ಅರಮನೆಗಳಿಗೆ ರಾಜಗುರುವಾಗಿದ್ದಂಥ ಮಠದಲ್ಲೇ ಆನೆ ಬಾಗಿಲು ಅಂತ ಈಗಲೂ ಕೂಡ ನಾವು ನೋಡ್ಬೋದು. ಹಿಂದಿನ ಪೂಜ್ಯರ ಕಾಲದಲ್ಲಿ ಆನೆ ಬಾಗಿಲಿನಲ್ಲಿ ಆನೆಗೆ ವಿಶೇಷವಾದ ಮನ್ನಣೆಯನ್ನು ನೀಡ್ತಾಯಿದ್ರು. ನಮ್ಮ ಕಾಲದಲ್ಲಿ ವಿಶೇಷವಾಗಿ अपना टाइम में मैकेनिकल एलिफेंट है. पूर्व गुरुजी का समय जीवंत एलिफेंट था, तभी बहुत प्यार से देखते थे. और अभी वर्तमान में हम लोग यदि प्यार में देख सकता है और इनको हिंसा नहीं होता है तब देख सकता है. और हमने निर्णय लिया अभी हमारा मंदिर में हमने एलिफेंट को जीवंत को नहीं ले लेंगे और सेलिब्रेशन नहीं करेंगे, और कोई भी और करे तो हम नहीं दूषण करेंगे. मतलब इधर एथिकली मोरली उसको हिंसा करके हमने नहीं ले लेंगे. और इसीलिए मैकेनिकल एलिफेंट को इधर लेकर आए हैं. इसमें हमने अभी कोई भी नॉन वायलेंट हम यूज़ ही नहीं करते हैं जैनिज़्म में. और हमारा नेचुरल शेड पिकॉक फेदर्स है वो यूज़ करते हैं. उन्होंने मेरे को साइन डालने के लिए बोला अरुण, तभी मैंने बोल दिया देखो हम नॉन वायलेंटली पिकॉक फेदर यूज़ करते हैं इसीलिए उसका इंक्लूड करो, नहीं तो क्योंकि आज आगे और भी बैन करने के लिए बोलेंगे लोग. इसलिए हम लीगली रीड करके उसके बाद, क्योंकि इन सबको बताना पड़ता है हम नॉट परमिट टू द जैनिज़्म का बारे में बहुत अहिंसा का धर्म है, इसीलिए हमने उसके लिए इंक्लूड करके नॉन वायलेंटली रूप में इसका मैकेनिकल एलिफेंट को स्वागत किया और इधर रखेंगे और बाहर भी सेलिब्रेशन के लिए लेकर जाएंगे. और इसका यूज़ और मोरली एथिकली लोगों को एक भाव आवे, हम जीवंत एलिफेंट को हिंसा ना करें और मैकेनिकल एलिफेंट को हमारा सेलिब्रेशन में कार्यक्रम में सब यूज़ करें. इस रूप से ಇದೀಗ ನಾವು ಆನೆಯ ಒಂದು ಯಾಂತ್ರಿಕ ಆನೆಯ ಲೋಕಾರ್ಪಣೆ. ಯಾಕೆ ಅಂತ ಹೇಳಿದರೆ ಜೀವಂತ ಆನೆಗೆ ಹಿಂಸೆ ಇರ್ತದೆ, ಕಾಲು ನೋವು ಕೈ ನೋವು ಎಲ್ಲ ಇರುತ್ತೆ. ಇತ್ತೀಚೆಗೆ ನಾಂದಿನಿ ಮಠದಲ್ಲಿ ಆದರೂ ಅದನ್ನು ಅವರು ಚೆನ್ನಾಗಿ ನೋಡಿದರೆ ಯಾವುದೇ ನಾವು ಅಡ್ಡಿ ಮಾಡಬಾರ್ದು. ಪಂಚಕಲ್ಯಾಣ ಇತ್ಯಾದಿ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡೋದು ಜೈನ ಧರ್ಮದ ಹಕ್ಕಿದೆ, ಅದಕ್ಕೆ ನಾವು ಉಪಯೋಗ ಮಾಡೋದು ತಪ್ಪಿಲ್ಲ. ಆದರೆ ಅದಕ್ಕೆ ಯಾವುದೇ ನೋವು ಇದೆ ಅಥವಾ ರೋಗ ಇದೆ ಅನ್ನೋದನ್ನು ನಾವು ಗುರುತಿಸಬೇಕು. ಅದನ್ನು ತಿಳಿಯದೆ ನಾವು ಮಾಡಿದರೆ ತಪ್ಪಾಗ್ತದೆ. ಹಾಗಾಗಿ ಯಾವುದೇ ಆನೆಗಳಿದ್ದರೆ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಸಾಕುವುದು ತಪ್ಪಲ್ಲ. ಅದಕ್ಕೆ ಏನು ಪೇಟದವರು ಮತ್ತು ಪ್ರಾಣಿದಯ ಸಂಘ ಸರ್ಕಾರ ನಿಯಮ ವಿಧಿಸಿದೆ, ನಮ್ಮ ಗಾಡಿಗೆ 5 ವರ್ಷ 10 ವರ್ಷ ರಿನಿವಲ್ ಆಗ್ತದೆ, ಅದೇ ಪ್ರಕಾರ ಆ ಆನೆಯನ್ನು ಪರೀಕ್ಷೆ ಮಾಡಿ ಅವರು ರಿನಿವಲ್ ಕೊಡ್ತಾರೆ. ಅದಕ್ಕೆ ನಾವು ಬದ್ಧರಾಗೋಣ ಅಂತ ಹೇಳ್ತಾ ಈ ಯಾಂತ್ರಿಕ ಆನೆಯನ್ನು ಇಲ್ಲಿ ನಾವು ನೀಡಿ ಇಡುವುದಕ್ಕೆ ಸಂತೋಷದಿಂದ ಅನುಮತಿಯನ್ನು ನೀಡಿದ್ದೇವೆ. ಮತ್ತು ಅದರ ಲೋಕಾರ್ಪಣೆಯನ್ನು ಮಾಡುವುದಕ್ಕೆ ಮಳೆ ಕಡಿಮೆ ಆಗಿದೆ. ನಾವು ಹೋಗಿ ಆಚಾರ್ಯರೊಂದಿಗೆ ಅದರ ವಿಮೋಚನೆ ಮಾಡೋಣ ಮತ್ತು ಮಹಾರಾಜರನ್ನು ಕೂಡ ಆ ಸಂದರ್ಭದಲ್ಲಿ ಬೀಳ್ಕೊಡೋಣ. ಜೈ बोलो पंच परमेष्टि भगवान की.
ಅವರು ಶ್ರೀಮಠದಿಂದ ಪ್ರವರ್ತಿಸಲ್ಪಡುವಂಥ ಸತೀಶ್ರೀ ಪದವಿ ಪೂರ್ವ ಕಾಲೇಜು ಮೂಡುಬಿದ್ರಿ ಇದರ ವಿದ್ಯಾರ್ಥಿನಿಯರು. संकसिताग्रहारे पूर्णेन्दु बिम्बलिशोभित दिव्यगाते चाञ्चल्यमानविमशाबललाटनेत्रे वागीश्वरी प्रतिदिनं मम रक्ष देवी वागीश्वरी प्रतिदिनं मम रक्ष देवी सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा. ಆಶ್ರಮದಲ್ಲಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯರನ್ನು ಮತ್ತು ಇಲ್ಲಿ ಆಗಮಿಸಿದಂಥ ಎಲ್ಲ ಶ್ರಾವಕ ಬಂಧುಗಳನ್ನು ಸ್ವಾಗತಿಸಬೇಕು ಅಂತ ಹೇಳಿ ಪಟ್ನಶೆಟ್ಟಿ ಸುದೇಶ್ ಕುಮಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾತಾಯ ನಮಃ. ಶ್ರೀ ಜ್ವಾಲಾಮಾಲಿನಿ ದೇವಿಯೇ ನಮಃ. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಈ ಒಂದು ಧರ್ಮಸಭೆಯಲ್ಲಿ ಹಲವಾರು ಅತಿಥಿಗಳು ಕೂಡ ಉಪಸ್ಥಿತರಿರುತ್ತಾರೆ. ನಾನು ಶ್ರೀ ಜೈನ ಮಠದ ಪರವಾಗಿ ಅವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಲು ಬಯಸ್ತೇನೆ. ಪ್ರಪ್ರಥಮವಾಗಿ ನಮ್ಮ ಶ್ರೀಧರ್ ಜೈನ್ ಅವರು ನಿವೃತ್ತ ಅಧ್ಯಾಪಕರು. ಇವರು ಇಲ್ಲಿ ಅವರು 99ರಲ್ಲಿ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಜತೆ ಕಾರ್ಯದರ್ಶಿಯಾಗಿ ದುಡಿದವರು. ಅದೇ ರೀತಿ ಪ್ರೊಫೆಸರ್ ಶ್ರೀಯುತ ಗುಣಪಾಲ್ ಕಡಂಬರು ಇವರು ಕೂಡ ಆ ಸಂದರ್ಭದಲ್ಲಿ ಪತ್ರಿಕಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಪತ್ರಿಕೆಗಳ ಆ ಒಂದು ವಿವರಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡವರು. ಅದೇ ರೀತಿ ಸಂಪತ್ ಸಾಮ್ರಾಜ್ಯರು ಅವರ ತೀರ್ಥರೂಪರಾಗಿದ್ದ ಶಿರ್ತಾಡಿ ಧರ್ಮ ಸಾಮ್ರಾಜ್ಯರು ಈ ಆಯ್ಕೆ ಸಮಿತಿಯಲ್ಲಿ ಇದ್ದವರು. ಅದೇ ರೀತಿ ಶ್ರೀಯುತ ಆದಿರಾಜರಿದ್ದರು, ಅವರು ಕೋಶಾಧಿಕಾರಿಯಾಗಿದ್ದರು. ಅವರ ಸುಪುತ್ರ ಈಗ ಇಲ್ಲಿ ಉಪಸ್ಥಿತರಿದ್ದಾರೆ, ಶೈಲೇಂದ್ರ ಕುಮಾರ್. ಅದೇ ರೀತಿ ಬೆಡ್ಕೇರಿ ನಾಗಕುಮಾರ್ ಶೆಟ್ಟರಿದ್ದರು, ಅವರ ಅಳಿಯ ಸುಧೀಶ್ ಕುಮಾರ್. ಅದೇ ರೀತಿ ಅರಮನೆ ರಾಜೇಂದ್ರ ಈ ಕಮಿಟಿಯಲ್ಲಿದ್ದರು, ಅವರ ಮಗ ಆದರ್ಶ್ ಇದ್ದಾರೆ. ಅದೇ ರೀತಿ ಹಿರಿಯ ವಕೀಲರಾದ ಬಾಹುಬಲಿ ಪ್ರಸಾದರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅದೇ ರೀತಿ ಬಾಂಬೆಯಿಂದ ಆಗಮಿಸಿದ ನಿವೇದಿತಾರವರು ಮೂಡುಬಿದ್ರೆಯ ಮಗಳೇ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವವರನ್ನು, ಸಭೆಯಲ್ಲಿ ಉಪಸ್ಥಿತರಿರುವವರನ್ನು, ಅದೇ ರೀತಿ ಮಾಧ್ಯಮದವರಿದ್ದರೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಒಂದು ಆತ್ಮೀಯತೆಯಿಂದ ಪ್ರೀತಿಯಿಂದ ಅವರನ್ನೆಲ್ಲ ಸ್ವಾಗತಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಜಿನೇಂದ್ರ. ಸ್ವಾಗತವನ್ನು ಬಯಸುವಂಥದ್ದು ಮೊದಲನೇದಾಗಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಈ ಪಟ್ಟಾಭಿಷೇಕದ ಸಮಿತಿಯಲ್ಲಿದ್ದಂಥ ಈಗ ಯಾರನ್ನೆಲ್ಲ ನಾವಿಲ್ಲಿ ವೇದಿಕೆಯಲ್ಲಿ ಕಾಣ್ತಾ ಇದ್ದೀವೋ ಅವರೆಲ್ಲರೂ ಒಟ್ಟು ಸೇರಿ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರೀಫಲವನ್ನು ಸಮರ್ಪಿಸಬೇಕು ಅಂತೇಳಿ ಎಲ್ಲ ಶ್ರಾವಕರ ಪರವಾಗಿ ಅತ್ಯಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪಟ್ನಶೆಟ್ಟಿ ಸುದೇಶ್ ಕುಮಾರ್ ಅವರಿಗೆ ಸಂಜೇತ್ ಕುಮಾರ್ ಶೆಟ್ಟಿ ಅವರು ಬಂದು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಗುಲಾಬಿ ಹೂ ನೀಡಿ. ಸುದೇಶ್ ಕುಮಾರ್ ಅವರಿಗೆ ಅಂಡರ್ ಗುಣಪಾಲ ಹೆಗ್ಡೆ ಅವರು ಬಂದು ಹೂವನ್ನು ನೀಡಿ ಗೌರವಿಸಬೇಕು. ಆದರ್ಶ ಅರಮನೆ ಇವರಿಗೆ
ಸುರೇಶ್ ಕುಮಾರ್ ಇವರು ಬಂದು ಹೂವನ್ನು ನೀಡಿ ಗೌರವಿಸಬೇಕು. ಇವರು ಬಂದು ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಶಿಡ್ತಾಡಿ ಸೀಮಂಜಗುತ್ತು ಸಂಪತ್ ಸಾಮ್ರಾಜ್ಯ ಇವರಿಗೆ ಶಂಭುಕುಮಾರ್ ಅವರು ಬಂದು ಹೂವನ್ನು ನೀಡಿ ಗೌರವಿಸಬೇಕು. ಗುಣಪಾಲ್ ಕಡಂಬ ಇವರಿಗೆ ಎಂ ಇ ಶೆಟ್ಟಿ ಅವರು ಬಂದು ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅವರು ಬಂದು ಹೂವನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಬಾಹುಬಲಿ ಪ್ರಸಾದ್ ಇವರಿಗೆ ವಿದ್ಯಾಕುಮಾರ್ SP ವಿದ್ಯಾಕುಮಾರ್ ಅವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಶ್ರೀಮಠದಿಂದ ನಡೆಸಲ್ಪಡುವಂಥ ಸ್ವಸ್ತಿಶ್ರೀ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ನೃತ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ತಾವೆಲ್ಲರೂ ಕೂಡ ಅದನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. गुरु वंदना मंगलकारी गुरु वंदना, गुरु वंदना मंगलकारी गुरु वंदना, चरणों में वारी जाऊं, चरणों में वारी जाऊं बलिहारी तिहारी तिहारी। गुरु वंदना मंगलकारी गुरु वंदना, मंगलकारी गुरु वंदना। अंधकार से घिरा हूँ, कर दो मुझे भी रोशन। अनहद गुरु नाम से धड़की मेरी धड़कन। दुनिया से हारा हूँ मैं, आया तेरी शरण। हारे का सहारा तू है, तू ही मेरा संजीवन। उलझन सुलझन तुझ बिन जीवन, उलझन सुलझन तुझ बिन जीवन की न कल्पना। गुरु वंदना मंगलकारी गुरु वंदना, मंगलकारी गुरु वंदना। गम पनी सारनी धप गम प गम पनी सारनी धप। गुरु वंदना मंगलकारी गुरु वंदना, मंगलकारी गुरु वंदना, मंगलकारी गुरु वंदना। ಈಗ ಮತ್ತೊಂದು ಸಮೂಹ ನೃತ್ಯ ಶರಣ್ಯ ಇವರಿಂದ ಇನ್ನೊಂದು ನೃತ್ಯ.
चन्द्रजिनपना पादसेविते श्री ज्वालिनिये ज्वाले विशाले नतजन पाले ज्वाले विशाले नतजन पाले सुगुणमणि करुणा विराजिते पर्वतधारिणि लोक पूजिते सकल लोक संचारिणि माते ज्योति स्वरूपिणि ज्वालिनि माते ज्वाले विशाले नतजन पाले ज्वाले विशाले नतजन पाले ओंकार स्वर सत्ते वरदायिनी नरसिंहपुर स्थिति सुभाषिणी ओंकार स्वर सत्ते वरदायिनी नरसिंहपुर स्थिति सुभाषिणी महिषवाहिनी भक्त परिपालिनी भय विनाशिनी चिंतामणि महिषवाहिनी भक्त परिपालिनी भय विनाशिनी ज्वालामालिनी ज्वाले विशाले नतजन पाले ज्वाले विशाले नतजन पाले सदानन्दिते जिन शासन देवते सर्वाभरणभूषिते सुशोभिते सदानन्दिते जिन शासन देवते सर्वाभरणभूषिते सुशोभिते अष्टभुजाङ्किते कुङ्कुमशोभिते मनोहरि माते हे वरदाते अष्टभुजाङ्किते कुङ्कुमशोभिते मनोहरि माते हे वरदाते ज्वाले विशाले नतजन पाले ज्वाले विशाले नतजन पाले ज्वाले विशाले नतजन पाले 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 ಸಮರ್ಪಿಸಲ್ಪಡುವಂಥ ಅಷ್ಟಾವಧಾನ ಸೇವೆಗಳಲ್ಲಿ ನೃತ್ಯವೂ ಒಂದು ಅತ್ಯಂತ ಅಂತಹ ಒಂದು ಸೇವೆಯನ್ನು ಇಲ್ಲಿ ಅತ್ಯಂತ ಮನೋಜ್ಞವಾಗಿ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದಂಥ ಸ್ವಸ್ತಿ ಶ್ರೀ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಾದಂಥ ಮನಸ್ವಿನಿ ಹಾಗೂ ಶರಣ್ಯ ಇವರಿಗೆ ಇಲ್ಲಿ ನೆರೆದವರ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಪಟ್ಟಾಭಿಷಿಕ್ತರಾದಾಗ ಅವರ ಆ ಒಂದು ಪಟ್ಟಾಭಿಷೇಕದ ಸ್ವಾಮೀಜಿಯವರ ಒಂದು ಕಾರ್ಯಕ್ರಮದಲ್ಲಿ ಸಮಿತಿಯಲ್ಲಿದ್ದಂಥ ಗಣ್ಯರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. ಮೊದಲನೇದಾಗಿ ಪಟ್ನಶೆಟ್ಟಿ ಸುದೇಶ್ ಕುಮಾರ್ರವರು ಸ್ವಾಮೀಜಿಯವರ ಎಲ್ಲ ಯೋಚನೆ ಇವುಗಳಲ್ಲಿ ಅವರಿಗೆ ಸಹಾಯಹಸ್ತರಾಗಿರುವಂಥ ಪಟ್ನಶೆಟ್ಟಿ ಸುದೇಶ್ ಕುಮಾರ್ರವರಿಗೆ ಪಟ್ನಶೆಟ್ಟಿ ಸುದೇಶ್ ಕುಮಾರ್ ಅವರು
ವಾಳಗ. ಆ ಸಂದರ್ಭದಲ್ಲಿ ಆ ಸಮಿತಿಯಲ್ಲಿದ್ದಂಥ ಇನ್ನೋರ್ವ ಗಣ್ಯರು ಗುಣಪಾಲ್ ಕಡಂಬರವರು, ಪ್ರೊಫೆಸರ್ ಪ್ರೊಫೆಸರ್ ಗುಣಪಾಲ್ ಕಡಂಬರವರು. ಇವರು ಧಾರ್ಮಿಕ ವಿಚಾರಗಳಲ್ಲಿ ಮಾತ್ರವಲ್ಲದೆ ತುಳುನಾಡಿನ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಕೂಡ ಅತ್ಯಂತ ಮಹತ್ತರದ ಪಾತ್ರ ವಹಿಸಿದವರು. ಇನ್ನೋರ್ವರು ಶ್ರೀಧರ ಜೈನ್. ಇವರು ಕೂಡ ಎಲೆಮರೆಯ ಕಾಯಿಯಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದರ ಯಶಸ್ವಿಗೆ ಸಹಕರಿಸುವವರು. ಬಾಹುಬಲಿ ಪ್ರಸಾದ್, ಖ್ಯಾತ ನ್ಯಾಯವಾದಿಗಳಂತ ಬಾಹುಬಲಿ ಪ್ರಸಾದ್ರವರು. ಸಂಪತ್ ಸಾಮ್ರಾಜ್ಯರವರು. ಶೈಲೇಂದ್ರ ಹರವ. ಅವರ ತಂದೆಯವರ ಪರವಾಗಿ ಆರೋಹ ಆದಿರಾಜ ಇವರ ಪರವಾಗಿ ಇವರು ಕೋಶಾಧಿಕಾರಿಯಾಗಿದ್ದರು.
ಸ್ವಾಮಿ ಪ್ರಸಾದ್. ಸ್ವಾಮಿ ಪ್ರಸಾದ್. ಶ್ರೀಮಠದಲ್ಲಿ ಜರುಗುವಂಥ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಸನ್ಮಾನಗೊಂಡವರೆಲ್ಲರೂ ಕೂಡ ನಮ್ಮ ಸಮಾಜದ ಪರವಾಗಿ ಆ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅದು ಎಲ್ಲರೂ ನಮಗೂ ಸಲ್ಲುವಂಥದ್ದು. ಇಲ್ಲಿ ಸ್ವಾಮಿ ಪ್ರಸಾದರ ಬಗ್ಗೆ ಹೇಳುವುದಿದ್ದರೆ, ಇದು ಜೀವದಯಾಷ್ಟಮಿ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಾಗುವಾಗ ಶ್ರೀಮಠದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಅವರ ಒಂದು ತಂಡ ಇದೆ. ಭಾರಿ ವಿಶೇಷವಾಗಿ ಕೊಂಡೆ ಬೀದಿ ಬಳಗ ತ್ರಿಭುವನ್ ಇವರು ಕೂಡ ಕ್ಷೇತ್ರದ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುವಂಥ ಆನಡ್ಕ ಸುಧೀಶ್ ಕುಮಾರ್ ಅವರು, ಅವರನ್ನು ಕೂಡ ಸ್ವಾಮೀಜಿಯವರು ಸನ್ಮಾನಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಸಮ್ಯಕ್ತ ಬಂಧುಗಳೇ, ಶ್ರೀಯುತ ನೇಮಿರಾಜ್ ಸದ್ದಿಲ್ಲದೆ ಎಲ್ಲ ರೀತಿಯ ಸಹಕಾರದಲ್ಲಿ ಮನವಚನ ಕಾಯಪೂರ್ವಕವಾಗಿ ಸಮರ್ಪಿತಗೊಂಡವರು. ಅಂಡರ್ ಗುಣಪಾಲ್ ಹೆಗ್ಡೆಯವರು ಹಿರಿಯ ಸದಸ್ಯರಾದರೆ ಕಿರಿಯ ಸದಸ್ಯರಂತ ಹೇಳುವ ಹಾಗಿಲ್ಲ. ಶ್ರೀಯುತ ನೇಮಿರಾಜರು ನಮಗೆ ಅವರ ಕೊಂಡಿಯಾಗಿ ಸಹಕರಿಸ್ತಾ ಇರುವವರು. ಅವರಿಗೆ ಎಲ್ಲರ ಪರವಾಗಿ ಇವತ್ತಿನ ಈ ಪಟ್ಟಾಭಿಷೇಕ ವರ್ಧಂತ್ಯುತ್ಸವದ ಒಂದು ಪ್ರಭಾತ್ ಬಲ್ನಾಡು ಮತ್ತು ಅಂಡರ್ ಗುಣಪಾಲ್ ಹೆಗ್ಡೆಯವರು, ಅದೇ ರೀತಿಯಾಗಿ ನೇಮಿರಾಜರು. ಹಾಗಾಗಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಮಾಡ್ತಾ ಆಶೀರ್ವಾದವನ್ನು ಮಾಡ್ತೇವೆ. ಶ್ರೀ ಆರೋಹ ಶೈಲೇಂದ್ರು ಮತ್ತು ಇವತ್ತು ಆದರ್ಶ್ ಇವರೆಲ್ಲ ಅವರ ಹಿರಿಯ ಅಪ್ಪಾಜಿಯವರ ಪರವಾಗಿ ನಾವು ಅಭಿನಂದಿಸಿದ್ದೇವೆ. ಅವರು ಕೂಡ ಅಷ್ಟೇ ಸಮರ್ಪಿತ, ಅಪ್ಪಾಜಿಗಿಂತ ಹೆಚ್ಚೇ ಒಂದು ಮಿಗಿಲಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಿಂದಿನಿಂದ ನಮ್ಮ ಪರಂಪರೆಗೆ ವಿಶೇಷವಾದ ಭಕ್ತಿಯನ್ನು ಪ್ರದರ್ಶನ ಮಾಡಿದಂಥ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇವೆ. ನಮ್ಮ ಬಸದಿಯ ರಕ್ಷಣೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡತಕ್ಕಂಥ ಅರ್ಚಕರು, ಅವರಿಗೆ 2 ದಿನ ಇದೆ. ಇವತ್ತು ಪುರುಸೊತ್ತಿಲ್ಲದವರು ನಾಳೆ 5:30ಗೆ ತಾಳಮದ್ದಳ ಕಾರ್ಯಕ್ರಮ ಶ್ರೀ ಜೈನ ಮಠದ ಮೇಲ್ಭಾಗದಲ್ಲಿ ನಡೀತದೆ. ಇವತ್ತು ಈಗ ಇದ್ದವರು ಜಗತ್ಪಾಲೇಂದ್ರರು, ಹಿರಿಯರು, 1000 ಕಂಬದ ಬಸದಿಯ ಅರ್ಚಕರು. ಅದೇ ರೀತಿಯಾಗಿ 18 ಬಸದಿಯ ಸುವಿಧೀಂದ್ರರವರು, ಹರ್ಷೇಂದ್ರರು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಎಲ್ಲ ಪುರೋಹಿತ ವರ್ಗದವರಲ್ಲಿ ವಿಶೇಷವಾಗಿ ಇಲ್ಲಿ ಬಂದಂಥವರಿಗೆ ತಿಳಿಸಬೇಕು. ಅವರಿಗೆ ಈಗ ಗೌರವ ಅರ್ಪಣೆ ನಮ್ಮ ಹರ್ಷೇಂದ್ರೇಂದ್ರು ಅದನ್ನು ನೆರವೇರಿಸಿಕೊಡ್ಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಪೂಜೆ ಇರುವುದರಿಂದ ಹೆಚ್ಚಿನ ಅರ್ಚಕರು ಬಸದಿಗಳಲ್ಲಿದ್ದಾರೆ. ಈಗ ಲಭ್ಯ ಇರುವವರಿಗೆ ಆನಂತರದ ತಾಳಮದ್ದಳ ಕಾರ್ಯಕ್ರಮದಲ್ಲಿ ಮತ್ತು ನಾಳೆಯ ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಶ್ರೀಮತಿ ಡಾಕ್ಟರ್ SP ವಿದ್ಯಾಕುಮಾರ್ ಅವರು ಎಲ್ಲಿದ್ದರೂ ಬರಬೇಕು. ಬಡಗ ಬಸದಿಯವರು ಶಿಶುಪಾಲ್ ಪಾರ್ಶ್ವನಾಥ ಶಾಸ್ತ್ರಿಗಳ ವಿಶೇಷವಾದ ಅಕ್ಕರೆಯ ಪುತ್ರ ಮತ್ತು ಚದುರಂಗದಾಟದಲ್ಲಿ ನಿಷ್ಣಾತ, ಹಿಂದಿ ರತ್ನ, ವಿಶೇಷವಾಗಿ ಧವಳೇತರ ಗ್ರಂಥಗಳ ಅನುವಾದ ಯೋಜನೆಯಲ್ಲಿ ಮತ್ತು ಮಠದ ಯಾವತ್ತೂ ಜೈನ ಜ್ಯೋತಿ, ವಿವೇಕ ಜ್ಯೋತಿ ಪುಸ್ತಕಗಳ ಅನುವಾದ ಯೋಜನೆಯಲ್ಲಿ ಪಾಲ್ಗೊಂಡವರು. ಅವರ ಜೊತೆಗೆ ಪಾದೂರು ಸುದರ್ಶನೇಂದ್ರ ವಾಸ್ತುತಜ್ಞರು. ನಮ್ಮ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಜ್ಯೋತಿಷ್ಯವನ್ನು ಹೇಳಿ ಅವರ ಅಪ್ಪಾಜಿಯವರು ವಿಶೇಷವಾಗಿ ಎಲ್ಲ ಮಠಗಳಿಗೂ ವಾಸ್ತು ಮತ್ತು ಜ್ಯೋತಿಷ್ಯವನ್ನು ಮತ್ತು ಬಸದಿಗಳಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಅವರು
ಇಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ಈ ಸನ್ಮಾನವನ್ನು ಮಾಡ್ತೇವೆ. ಮತ್ತು ನಮ್ಮ ಇವತ್ತು ಕೃಷ್ಣಯ್ಯರವರಿಗೂ ವಿಶೇಷವಾಗಿ ಅವರು ಮಾಡ್ತಾ ಇರತಕ್ಕಂಥ ಕಿಂಕರನ ಒಂದು ಶ್ರೇಷ್ಠ ಸೇವೆ ಅದನ್ನು ಪರಿಗಣಿಸಿ ಅವರಿಗೂ ಕೂಡ ಅಭಿನಂದನೆಗಳು ಹೇಳ್ತೇವೆ. ಡಾಕ್ಟರ್ ಎಸ್ ಪಿ ವಿದ್ಯಾಕುಮಾರ್ ಬನ್ನಿ, ಆಶೀರ್ವಾದ ಮಾಡ್ತೇವೆ. ಬಡಗ ಬಸದಿಯ ಅರ್ಚಕರು ಮಾತ್ರ ಅಲ್ಲ, ರಕ್ಷಕರೂ ಹೌದು. ನಮ್ಮ ಎಲ್ಲ ರೀತಿಯ ಸೇವೆಯನ್ನು ಯಾವುದೇ ರೀತಿಯ ಅಹಮಿಕೆ ಇಲ್ಲದೆ ಮಾಡುವವರು. ಅವರು NSSನಲ್ಲಿದ್ದರು, ಹಿಂದಿ ವಿಭಾಗದ ಮುಖ್ಯಸ್ಥರಾಗಿದ್ದರು, ಅನುವಾದ ಯೋಜನೆಯಲ್ಲಿದ್ದರು, ಮಠದ ಎಲ್ಲ ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲ, ಪೋಪ್ ಜಾನ್ ಪಾಲ್ರವರು ಹಿಂದೆ ಕಳಿಸ್ತಾ ಇದ್ದಂಥ ವೆಟಿಕನ್ ಸಿಟಿಯಿಂದ ಬಂದ ಧರ್ಮ ಸಂದೇಶವನ್ನು ನಮಗೆ ಬಂದ ಪತ್ರವನ್ನು ಕನ್ನಡಾಂತರ ಭಾಷಾಂತರ ಮಾಡಿದಂಥ ಒಬ್ಬ ಅಪರೂಪದ ವಿಜ್ಞಾನಿ, ಅಪರೂಪದ ಪ್ರಾಧ್ಯಾಪಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ಅಮೆರಿಕಕ್ಕೆಲ್ಲ ಓಡಾಡಿದ್ದಾರೆ. ಮತ್ತು ಅವರು ಇವತ್ತಿನ ಪುಸ್ತಕವನ್ನು ಬರೆದಂಥ ಶ್ರೀಮತಿ ನಿವೇದಿತಾ ಶ್ರೇಯಂಸ್ರವರ ಬಂಧುವೂ ಹೌದು. ಅವರ ಎಸ್ ಪಿ ವಿದ್ಯಾಕುಮಾರ್ರವರ ತಂಗಿ ಅಕ್ಕ ವಾಣಿ ಅವರು ಡೊಂಬಿವಿಲಿ ಜೈನ ಸಮಾಜದಲ್ಲಿ ಸಮಾಜವನ್ನು ಉದ್ಧರಿಸಿ ಪ್ರೇರಣೆ ಮಾಡಿ, ಅವರು ಎಲ್ಲರೂ ಹಾಗೆ ಹುಷಾರು, ಎಲ್ಲ ಮಕ್ಕಳು ಕೂಡ ತುಂಬ ಬುದ್ಧಿವಂತರು, ಪ್ರಾಜ್ಞರು. ಅವರಿಗೆ ಅಭಿನಂದಿಸ್ತೇವೆ ಈ ಸಂದರ್ಭದಲ್ಲಿ. ವಾಣಿಯವರು, ನಿವೇದಿತರವರು ಮತ್ತು ಸುದರ್ಶನ್ರವರು ತಾಯಿ ಮಗಳಿಗೆ ಒಟ್ಟಿಗೆ ಸನ್ಮಾನ ಆಗೋದು ಒಂದು ಅಪರೂಪ. ಇವತ್ತು 3 ಜನಕ್ಕೆ ಬಂಧುವರ್ಗದವರಿಗೆ ಸನ್ಮಾನ ಆಗ್ತಾಯಿದೆ. ಒಂದು ಅರ್ಚಕರ ನೆಲೆಯಲ್ಲಿ, ಎರಡನೇದು ಸಂಘಟನೆ ನೆಲೆಯಲ್ಲಿ, ಮೂರನೇವರಿಗೆ ಪುಸ್ತಕದ ನೆಲೆಯಲ್ಲಿ. ಹೀಗೆ 3 ರೀತಿಯಲ್ಲಿ ಸನ್ಮಾನಗೊಂಡು ಒಂದು ಅಪರೂಪದ ಪ್ರಸಂಗ. ಶ್ರವಣಬೆಳಗೊಳದ ಪೂಜ್ಯ ಸ್ವಾಮೀಜಿಯವರಿಗೂ ಕೂಡ ಬಹಳ ಆಪ್ತರಾದವರು. ಇವರೆಲ್ಲರ ಪರವಾಗಿ ಈಗ ಗುಣಪಾಲ್ ಕಡಂಬರವರು ಅಭಿನಂದನಾ 2 ಮಾತುಗಳನ್ನು ಇವತ್ತು ಸ್ವಾಮೀಜಿಯವರ ಪಟ್ಟಾಭಿಷೇಕದ ಅನುಭವವನ್ನು 2-3 ನಿಮಿಷದಲ್ಲಿ ಹಂಚಿಕೊಳ್ಳಿದ್ದಕ್ಕೆ ಅಪೇಕ್ಷೆ ಮಾಡ್ತೇವೆ. ಇದೀಗ ಮೊದಲು ಅಭಿನಂದನೆ, ಆನಂತರ ಅಭಿನಂದನೆ. परम पूज्य परम पूज्य नूरेंट आचार्य गुलाबभूषण महाराजर पावन सानिध्य ಹಾಗೂ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಬರೆ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ ಮಹೋತ್ಸವದ ಬೆಳ್ಳಿ ಹಬ್ಬದ ಸಡಗರದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ಬಂಧುಗಳೇ, ಭಟ್ಟಾರಕ ಪೀಠ ಅಂತೇಳಿದರೆ ಆಡಳಿತಾತ್ಮಕವಾದಂಥ ಪೀಠ. ಅದು ಹೆಚ್ಚು ಸಮಯ ನಾನು ತಗೊಳ್ಳೋದಿಲ್ಲ, ಒಂದು 5 ನಿಮಿಷದೊಳಗೆ ಮುಗಿಸಿಬಿಡ್ತೇನೆ. 1999 ನನಗೆ ನೆನಪಿದ್ದ ಹಾಗೆ ಹಿಂದಿನ ಪೂರ್ವ ಸ್ವಾಮೀಜಿಯವರು ನಿಧನರಾದ ನಂತರ ಮೂಡುಬಿದಿರೆಯ ಜೈನ ಮಠಕ್ಕೆ ಪಟ್ಟಾಭಿಷೇಕ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಅನೇಕ ಸಮಸ್ಯೆಗಳು ನಮಗಿತ್ತು. ಎಲ್ಲ ಕಡೆ ಇರುವ ಹಾಗೆ ಅದಕ್ಕಿಂತ ಕೆಲವೇ ವರ್ಷಗಳ ಹಿಂದೆ ಜೈನ್ ಮಿಲನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಈ ಭಾಗದ ಜನರ ನಾಡಿ ಮಿಡಿತ ನಾನು ತಿಳ್ಕೊಂಡವನಾದ್ದರಿಂದ ಆ ಹೊತ್ತಿನಲ್ಲಿ ಶ್ರವಣಬೆಳಗೊಳದ ಶ್ರೀಗಳವರು ನಲ್ಲೂರಿನಲ್ಲಿ ಚಾತುರ್ಮಾಸ ಆಚರಿಸ್ತಾಯಿದ್ರು. ಹಿರಿಯರಾದಂಥ ಧರ್ಮ ಸಾಮ್ರಾಜ್ಯರಿದ್ದರು. ಆ ಸಮಿತಿಯಲ್ಲಿ ಕೋಶಾಧ್ಯಕ್ಷರಾಗಿ ಎಂ ಆದಿರಾಜ್ ಅವರಿದ್ದರು. ಹಾಗೆ ಎಲ್ಲ ಪದಾಧಿಕಾರಿಗಳು ಇಲ್ಲಿ ನಿಂತಾರೆ. ಅವರೆಲ್ಲರ ಉಪಸ್ಥಿತಿ ಇರುವಾಗ ನಮಗೆ ಅನೇಕ ಸಮಸ್ಯೆಗಳು ಎದುರಾದಾಗ
ಆಮಂತ್ರಣ ಪತ್ರದಿಂದ ಹಿಡಿದು ಅದನ್ನು ನಿಭಾಯಿಸಿಕೊಂಡು ಹೋದಂಥ ರೀತಿ ಪ್ರಾಯಶಃ ದೇವರಿಗೆ ಗೊತ್ತು. ಆದರೆ ಎಲ್ಲವೂ ಕೂಡ ಸುಸಾಂಗವಾಗಿ ನಡೆಯಿತು. ಆದರೆ ಆ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡುವುದಕ್ಕಾಗಿಯೇ ಪೂಜ್ಯ ಶ್ರವಣಬೆಳಗೊಳದ ಭಟ್ಟಾರಕರು ಕನಕಗಿರಿಯ ಭಟ್ಟಾರಕರನ್ನು, ಅರಹಂತಗಿರಿಯ ಭಟ್ಟಾರಕರನ್ನು ನಮ್ಮ ಮಾರ್ಗದರ್ಶನಕ್ಕಾಗಿ ಅವರನ್ನು ಇಲ್ಲಿ ಅವರು ನೇಮಕ ಮಾಡಿದ್ದರು, ಇಲ್ಲಿ ಡೆಪ್ಯೂಟ್ ಮಾಡಿದ್ದರು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಪಟ್ಟಾಭಿಷೇಕ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಹೆಚ್ಚು ಮಾತಾಡೋ ಹೊತ್ತು ಇದಲ್ಲ. ಅನೇಕ ನನಗೆ ನೆನಪಿದೆ, ಇನ್ನು ಯಾರು ಸ್ವಯಂ ಸೇವಕರ ಸಂಚಾಲಕರಾಗಬೇಕು ಅನ್ನುವಾಗ ಸ್ವಾಮಿ ಪ್ರಸಾದನ್ನು ನಾವು ಆಯ್ಕೆ ಮಾಡಿಕೊಂಡೆವು. ಆಗ ಅಲ್ಲಿಯೂ ಕೂಡ ಭಿನ್ನಮತ ಕೆಲವ್ರದ್ದು ಬಂತು, ಇಂಥವರೇ ಯಾಕೆ ಇರುವಾಗ ಅಂಥವ್ರು ಯಾಕೆ ಅಂತ. ಆದರೆ ಲೀಡರ್ಶಿಪ್ ಇಸ್ ನಥಿಂಗ್ ಬಟ್ ಪ್ರಿಪೇರಿಂಗ್ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್. ಒಬ್ಬ ಲೀಡರ್, ನಿಜವಾದ ಲೀಡರ್ ಅಂದರೆ ದ್ವಿತೀಯ ಹಂತದ ಒಬ್ಬ ಮುಖಂಡರನ್ನು ತಯಾರು ಮಾಡಬೇಕು ಅಂತ ನಮ್ಮ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಶ್ರೀಧರ್ ಅವರು ನಮ್ಮೊಂದಿಗಿದ್ದಾರೆ. ಆ ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಒಂದು ಘಟನೆ ಮಾತ್ರ ನೆನಪು ಬರ್ತದೆ ನನಗೆ. ಶ್ರೀಧರ್ ಅವರು ಕೂಡ ನೆನಪು ಮಾಡಿದರು. ಯಾರಿಗೆ ಕೊನೆಗೆ ಆಗುವಾಗ ಗೌರವ ಸಮರ್ಪಣೆ ಅಥವಾ ಫಲತಾಂಬೂಲ ಗೌರವ ಸಮರ್ಪಣೆ ಅನ್ನುವಾಗ ಶ್ರವಣಬೆಳಗೊಳ ಸ್ವಾಮೀಜಿಯವರನ್ನು ತೋರಿಸುವಾಗ ಅವರು ಹೇಳಿದರು, ಇವತ್ತು ನಾನಲ್ಲ, ಇನ್ನು ಮುಂದೆ ನೂತನ ಭಟ್ಟಾರಕರಿಗೆ ಇದು ನೀವು ಅರ್ಪಿಸಬೇಕು ನಿಮ್ಮ ಕಪ್ಪ ಕಾಣಿಕೆಯನ್ನು ಅಂತ. ಆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ಆಗುವಾಗ ಭಾಳ ದೊಡ್ಡ ಸರದಿ ಸಾಲೆಲ್ಲ ಇತ್ತು. ಭಾರಿ ಗಂಭೀರವಾಗಿ ಯೋಚನೆ ಮಾಡಿದೆ ನಾನು. ನನ್ನ ಆತ್ಮೀಯರ ಹತ್ರ ಕೆಲವರ ಹತ್ರ ಚರ್ಚೆ ಮಾಡಿದೆ. ಆ ಕಪ್ಪ ಕಾಣಿಕೆ ಬಂದದರಲ್ಲಿ ಹಣ್ಣು ಹಂಪಲುಗಳಲ್ಲಿ ಒಂದು 5 ತಟ್ಟೆಯನ್ನು ಶ್ರೀಮಠಕ್ಕೆ ಬೇರೆ ಪ್ರತ್ಯೇಕವಾಗಿ ಗುರುತಿಸಿಟ್ಟು ಉಳಿದ ಎಲ್ಲ ತಟ್ಟೆಗಳನ್ನು ನಾವೇ ನಿರ್ಧರಿಸಿ ಬಂದಂತಹ ಸಹಸ್ರ ಸಂಖ್ಯೆಯಲ್ಲಿದ್ದಂತಹ ಏನು ಶ್ರಾವಕ ಬಂಧುಗಳಿದ್ದರು, ಅವರು ಕೂತಲ್ಲಿಯೇ ನೀವು ಇರಬೇಕು, ಯಾರೂ ಹೇಳಬಾರ್ದು, ನಿಮ್ಮಲ್ಲಿಗೆ ಈ ಪ್ರಸಾದ ರೂಪದಲ್ಲಿ ಎಲ್ಲ ಫಲಪುಷ್ಪಗಳನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿದಾಗ ಇಡೀ ಸಭೆ ಅದನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಿತು. ಒಂದು ದಿನ ಶ್ರವಣಬೆಳಗೊಳ ಶ್ರೀಗಳವರು ನಮ್ಮನ್ನು ಕರೆದು ಕೇಳಿದರು, ನೋಡಿ ಇದು ಲೀಡರ್ಶಿಪ್ಪು ಅಂತ ಹೇಳಿದರೆ, ಅದು ಎಲ್ಲಿಯೋ ಹೋಗಿ ಏನೋ ಆಗೋದ್ರ ಬದಲು ಸೇಬಿನವರಿಗೆ ಸೇಬು ಸಿಕ್ಕಿತ್ತು, ಕಿತ್ತಳೆಯವರಿಗೆ ಕಿತ್ತಳೆ ಸಿಕ್ಕಿತ್ತು, ಬಾಳೆಹಣ್ಣವರಿಗೆ ಬಾಳೆಹಣ್ಣು ಸಿಕ್ಕಿತ್ತು, ಆ ವಿಚಾರ ಬೇರೆ. ಆದರೆ ಆವತ್ತು ಬಂದ ಎಲ್ಲ ಸಭೆಗೆ ಎಲ್ಲ ಫಲವಸ್ತುಗಳನ್ನು ಆಶೀರ್ವಾದ ರೂಪದಲ್ಲಿ ಅದನ್ನು ಕೊಡಮಾಡಿದಂಥ ರೀತಿ ನಮಗೆ ಇವತ್ತು ನೆನಪಿದೆ. ನಂತರದ ದಿನಗಳಲ್ಲಿ ನನ್ನ ಒಂದು ಮನಸ್ಸಿನ ಅಭಿಪ್ರಾಯ, ನಾನು ಇವತ್ತು ಪೂಜ್ಯ ಸ್ವಾಮೀಜಿಯವರ ಪಟ್ಟಾಭಿಷೇಕದ 25ನೇ ವರ್ಷ ಅಂತ ಹೇಳಿದರೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ನಾನು ನಿರೀಕ್ಷಿಸಿದ್ದೆ ಇದನ್ನು. ಆದರೆ ಇವತ್ತು ಸಿದ್ಧಾಂತ ಗ್ರಂಥಗಳು ನಮ್ಮ ಕೃಷ್ಣಯ್ಯ, ನನ್ನ ಭಾಳ ಆತ್ಮೀಯರು, ಮಂಜೇಶ್ವರ ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿ ಭಾಳ ವರ್ಷಗಳ ಕೆಲಸ ಮಾಡ್ತಾ ಇದ್ದವರು, ಈಗಲೂ ಮಾಡೋರು, ಆಗಾಗ ನನ್ನನ್ನು ಸಂಪರ್ಕಿಸ್ತಾ ಇರ್ತಾರೆ ಅವರು. ಧವಳ ನಮ್ಮಲ್ಲಿ ಬಹಳ ಜನರಿಗೆ ಇವತ್ತು ಕೂಡ ಸಿದ್ಧಾಂತ ದರ್ಶನ ಅಂತ ಹೇಳಿದರೆ ರತ್ನಬಿಂಬಗಳ ದರ್ಶನ ಅನ್ನೋದೇ ತಲೆಯಲ್ಲಿರುವಂಥದ್ದು. ನಿಜವಾಗಿ ಸಿದ್ಧಾಂತ ದರ್ಶನ ಅಂದರೆ ರತ್ನಬಿಂಬಗಳ ದರ್ಶನ ಅಲ್ಲ. ಧವಳ, ಜಯಧವಳ, ಮಹಾಧವಳ ಸಿದ್ಧಾಂತ ಗ್ರಂಥಗಳ ದರ್ಶನ, ಅದು ಸಿದ್ಧಾಂತ ದರ್ಶನ. ಅದು ನಮ್ಮಲ್ಲಿ ನೋಡುವಂಥ ಅವಕಾಶ ನನಗೆ ಒಂದು ಸಂದರ್ಭದಲ್ಲಿ ಸಿಕ್ಕಿತು. ಇವತ್ತು ಪೂಜ್ಯ ಸ್ವಾಮೀಜಿಯವರು ಅದನ್ನು ಡಿಜಿಟಲ್ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು, ಯಾಕಂದರೆ ಮುಂದಿನ ಪರಂಪರೆಗೆ ಆನೆಯ ಮೇಲೆ ಇಟ್ಟುಕೊಂಡು ದೆಹಲಿಯಲ್ಲಿಯ ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಮೆರವಣಿಗೆ ಮಾಡಿದ್ದಿದೆ, ಯಾವುದು ಈ ಗ್ರಂಥಗಳನ್ನು. ಅಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ. ಯಾರೆಲ್ಲ ಆವತ್ತು ಶ್ರಮಿಸಿದ್ದಾರೋ ಕೆಲವರ ಹೆಸರು ಬಿಟ್ಟು ಹೋಗಿರ್ಬೋದು, ಅಂತೂ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅಂದಿನ ದಿನಗಳಲ್ಲಿ ನಡೆದದ್ರಿಂದ ಮುಂದೆ ಸ್ವಾಮೀಜಿಯವರಿಗೆ 25 ವರ್ಷ ದೊಡ್ಡ ಸವಾಲು. ಬಸದಿಯ ನಿರ್ವಹಣೆ, ಅರ್ಚಕರ ನಿರ್ವಹಣೆ, ಸ್ವಚ್ಛತೆಯ ನಿರ್ವಹಣೆ, ಆರ್ಥಿಕ ಸಂಚಯನ, ಇದೆಲ್ಲವೂ ಕೂಡ ಪ್ರತಿಯೊಬ್ಬರು ಕೂಡ ಎವರಿಬಡಿ ಕ್ಲೈಮ್ಸ್ ಅಬೌಟ್ ದೇರ್ ರೈಟ್ಸ್, ನಾಟ್ ಅಬೌಟ್ ದೇರ್ ಡ್ಯೂಟೀಸ್. ಪ್ರತಿಯೊಬ್ಬರು ಕೂಡ ಅವರವರ ಹಕ್ಕಿನ ಬಗ್ಗೆ ಮಾತಾಡ್ತಾರೆ ವಿನಃ ಕರ್ತವ್ಯದ ಬಗ್ಗೆ ಮಾತಾಡೋರು ಭಾಳ ಕಡಿಮೆ. ನಾವೆಲ್ಲ ನಮ್ಮ ಹಕ್ಕಿನ ಬಗ್ಗೆ ಮಾತಾಡುವಾಗ ಕರ್ತವ್ಯದ ಬಗ್ಗೆಯೂ ಕೂಡ ಮಾತಾಡಬೇಕು. ಕಾರಣ ಇಷ್ಟೇ, ನಾವು ಜೈನಕಾಶಿ 18 ಬಸದಿಗಳಿರುವಂಥ ಈ ಭೂಮಿಯಲ್ಲಿ ನಾವಿದ್ದೇವೆ, ನಾವು ಬದುಕುವಂಥ ಯೋಗಭಾಗ್ಯ ನಮಗೆ ಸಿಕ್ಕಿದೆ. ನನಗೆ ಹೆಚ್ಚು ಮಾತಾಡದೆ ಆವತ್ತು ಸಹಕಾರ ನೀಡಿದಂಥ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಹೆಸರು ಕೆಲವ್ರದ್ದು ಬಿಟ್ಟು ಹೋಗಿರ್ಬೋದು, ಕೆಲವ್ರದ್ದು
ಹೆಸರು ಮಾತ್ರ ಕೆಲವ್ರದ್ದು ಮಾತ್ರ ನಾನು ಹೇಳಿದೆ. ಆದರೂ ಕೂಡ ಪೂಜ್ಯ ಸ್ವಾಮೀಜಿಯವರಿಗೆ ಇನ್ನೂ ಸಮಾಜ ಸೇವೆ ಮಾಡುವಂಥ ಯೋಗಭಾಗ್ಯ ಭಗವಂತ ಕರುಣಿಸಲಿ. ಭಗವಾನ್ ಚಂದ್ರನಾಥ ಸ್ವಾಮಿ ಹಾಗೂ ಅಲ್ಲಿಯ ಕೂಷ್ಮಾಂಡಿನಿ ದೇವಿ ಎಲ್ಲ ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ. ಇನ್ನೂ ಅವರ 25ನೇ ವರ್ಷ ಅಲ್ಲ 50ನೇ ವರ್ಷ ಆಚರಿಸುವಂತಹ ಯೋಗಭಾಗ್ಯ ಸಮಾಜಕ್ಕೆ ಮತ್ತು ಅವರಿಗೆ ದೊರಕಲಿ ಎನ್ನುವ ಮಾತುಗಳಿಂದ ಅನೇಕ ರಚನಾತ್ಮಕ ಕೆಲಸಗಳನ್ನು ಅವರು ಮಾಡುವಂತಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಎಲ್ಲರ ಪರವಾಗಿ ಅವರಿಗೆ ನಮೋಸ್ತುಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಪ್ರಿವೆನ್ಷನ್ ಆಫ್ ಎನಿಮಲ್ ಕ್ರುಯಲ್ಟಿ ಆ್ಯಕ್ಟ್ ನಮಗೆ ಭಾಳ ಹತ್ತಿರದವರು, ಅವರು ಪೇಟದವರು. ಸುಪ್ರೀಂ ಕೋರ್ಟಿನವರೆಗೆ ನಾವು ಹೋಗಿದ್ದೇವೆ. ಅವರ ಬಗ್ಗೆ ಕಂಬಳವನ್ನು ನಿಲ್ಲಿಸಬೇಕು ಅಂತೇಳಿ ನಾನಾ ರೀತಿಯಲ್ಲಿ ಹೋರಾಟ ಮಾಡಿದವರು ಅವರು. ಅದನ್ನು ಕೋರ್ಟಿನಲ್ಲಿ ಮೆಟ್ಟಲು ಏರಿ ಸುಪ್ರೀಂ ಕೋರ್ಟ್ನಲ್ಲಿ 5 ಜಡ್ಜಸ್ ಬೆಂಚಿನ ಮೂಲಕ ಕೆಲವು ನಿಬಂಧನೆಗಳೊಂದಿಗೆ ಕಂಬಳವನ್ನು ಆಚರಿಸುವುದಕ್ಕೆ ಅವಕಾಶ ಪಡೆದರಲ್ಲಿ ನಮ್ಮ ಪ್ರತಿವಾದಿಗಳು ಪೇಟದವರು. ಆದರೂ ಕೂಡ ಅಹಿಂಸಾತ್ಮಕವಾದಂಥ ತತ್ವಸಿದ್ಧಾಂತವನ್ನು ಆಚರಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ದೊಡ್ಡ ಆನೆಯನ್ನು ಕೊಟ್ಟಿದ್ದಾರೆ. ಒಂದು ಮಾತಿದೆ, ಆನೆ ನಡೆದಿದ್ದಾರೆ ಅಂತ. ಹಾಗಾಗಿ ಇವತ್ತು ನಾವು ಮಾಡುವಂಥ ಎಲ್ಲ ಕೆಲಸಗಳು ಇತರರಿಗೆ ಅನುಕರಣೆ ಆಗಲಿ ಎನ್ನುವ ಮಾತುಗಳೊಂದಿಗೆ ಪೇಟಾದವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಅಂತ. ಬನ್ನಿ. ಅರುಣ್ ಚೆನ್ನೈ, ದಯವಿಟ್ಟು ಇಲ್ಲಿ ಬರಬೇಕು. ಐ ಕೈಂಡ್ಲಿ ರಿಕ್ವೆಸ್ಟ್ ಮಿಸ್ಟರ್ ಅರುಣ್ ಫ್ರಮ್ ಚೆನ್ನೈ, ಪ್ಲೀಸ್ ಕಮ್ ಔಟ್ ಟು ದಿ ಟೆಂಪಲ್. ಅರುಣ್ ಆ್ಯಂಡ್ ಟೀಮ್. Thank you so much. I'm indeed ಹಿಂದಿ ಓಕೆ ಎಲ್ಲರಿಗೆ. ನನಗೆ ಕನ್ನಡ ಇಷ್ಟು ಸರಿ ಬರಲ್ಲ, ತುಳುಲ ಒಂಚೂರು ಬರ್ಪುಂಡು. ಈಗ ಸಲಾದ ಏನು ಹಿಂದಿ ಪಿಕಪ್ ಮಲ್ಪೆ ಹಿಂದಿ. ಸೊ ಐ ವಾಂಟ್ ಟು ಥ್ಯಾಂಕ್ Dr. Charukirti Bhattarak, Pandit Acharya Swamiji, for giving us this great opportunity to launch the book of Holy Tirthankaras, a book which is authored by Shri Kamlesh Patel, revered Daji. And मैं हार्टफुलनेस मेडिटेशन, हार्टफुलनेस ध्यान साधना करती हूँ, ध्यान करती हूँ. और मेरे लाइफ में अगर कोई पर्पस है तो आज यही पर्पस है कि मुझे ध्यान करके भगवान के साथ विलीन होना है. तो इसी ध्यान के चक्कर में हमारे गुरुजी ने भी यह बुक जो है होली तीर्थंकरास, और जिनके 24 तीर्थंकर के पेड़ है, एक स्पेशलाइज्ड पेड़ है जिसके नीचे वो बैठ के ध्यान करते थे. तो उस ध्यान के बारे में और पेड़ों के बारे में इस बुक में उन्होंने कंपैरेटिव स्टडी एक हाईलाइट किया हुआ है. तो सारे जैन बंधु बांधवों को मैं ये विनंती करूंगी कि ये बुक ज़रूर पढ़े, ताकि हमें आइडिया आ जाए कि तीर्थंकर भगवान कैसे ध्यान करते थे. तो ये एक बहुत ही मैं सौभाग्य मानती हूँ कि इतने बड़े सुंदर मंदिर में जो 1000 पिलर टेम्पल हमारा जैन कम्युनिटी का एक बहुत बड़ा सिंबॉलिक टेम्पल है. ऑल ओवर वर्ल्ड में हमारा ये 1000 पिलर टेम्पल फेमस है, और यहाँ पर ये बुक आज यहाँ लॉन्च हुआ है. मैं स्वामी जी को शुक्रिया करना चाहूँगी, धन्यवाद करना चाहूँगी कि उनको जैसे मैंने फ़ोन किया उन्होंने फ़ोन पे ही हाँ बोल दिया. और सबसे बड़ी बात ये है कि इस बुक का जो फॉरवर्ड है वो स्वामी जी ने लिखा हुआ है. तो ये बहुत ही सौभाग्य की बात है कि स्वामी जी ने अपना फॉरवर्ड इस बुक के लिए भेजा हुआ है. और सेकेंडली मैं एक बात बोलना चाहूँगी, मैं मूडबिद्री में ही पली बड़ी हूँ. SP विद्या कुमार मेरे मामा हैं, और मेरी मम्मी वाणी जो आप सब लोग जानते ही हो, और मेरे दादाजी शिशुपाल शास्त्री जी, चारित्र अम्मा, हम लोग बड़क बस्ती में बचपन से खेलते थे. जब वेकेशन होता था तो 2 महीने आके यहाँ पर जैक फ्रूट खाते थे, पेड़ों पे चढ़ के मैंगोज़ खाते थे, और हमें हंड्रूली खाना बहुत अच्छा लगता था. हमारी पद्मा मामी हंड्रूली और मुंचन कट्टी एंड कट मंडी के यहाँ से हम हमेशा लेके खाते थे. तो उस स्कूल में बचपन में हमने मूडबिद्री में इतना आनंद लिया है. तो मूडबिद्री हैज़ गॉट अ वेरी स्पेशल प्लेस इन माय हार्ट.
और मैं मुड़बिद्री की हूँ, और आज इस मुड़बिद्री में इस मंदिर में हमारा सत्कार हुआ। मुझे लगता है ये भगवान का ही आशीर्वाद है कि मैं आप सबके सामने आज खड़ी हूँ और इतना बड़ा सम्मान मुझे स्वामी जी ने दिया। और स्वामी जी के बारे में क्या कहिए, ही इज़ a brand himself. Let me tell you, he's a brand himself. I think you all need to clap for whatever he does for Jain community. दिन रात वो सिर्फ जैन कम्युनिटी का भला कैसे हो, जैन बंधुओं का भला कैसे हो, मंदिर का भला कैसे हो, हम इस कम्युनिटी को स्ट्रॉन्ग कैसे बनाएं, सोशली हम कैसे वी कैन गिव बैक, यही दिन रात वो सोचते रहते हैं। तो ऐसे स्वामी, ऐसे गुरु मिलना भी हमारा सौभाग्य है कि स्वामी जी का हाथ हमारे सिर पर है। तो हम यही प्रार्थना करेंगे कि स्वामी जी ऐसे ही स्ट्रांगली ही शुड गो अहेड एंड वी विल स्टैंड बाय हिम। एंड ऑल्सो बहुत ही अभिनंदन है आज स्वामी जी का, आज उनका 25th ईयर सिल्वर जुबली सेलिब्रेशन है। इतना बड़ा कार्य 25 सालों से वो करते आ रहे हैं और सब लोगों का उनको सपोर्ट है, प्यार है, और जब भी आप उनको देखो हमेशा उनका चेहरा हंसते हुए रहता है। और अभी भी मैं देख रही हूँ जब से कार्यक्रम शुरू हुआ है, सारे इंस्ट्रक्शंस देख के यहाँ भागो वहाँ भागो, सब कुछ सिंगल हैंडेडली वो हैंडल कर रहे हैं। और अपने लिए कुछ नहीं है, सब कुछ सोसाइटी के लिए है, सब कुछ जैन धर्म के लिए है। तो मैं बहुत ही सौभाग्यपूर्ण मानती हूँ कि स्वामी जी आज हमारा साथ दे रहे हैं और हमको उनका आशीर्वाद और साथ है। सेकेंडली मैं हार्टफुलनेस मेडिटेशन के बारे में आप सब लोगों को बोलना चाहूँगी। बहुत ध्यान से सुनिए, बहुत ही ज़रूरी बात है सारे भाइयों बहनों के लिए। हम जैन धर्म में पूजा अर्चना अभिषेक करते हैं, राइट? और उसमें हर एक भगवान, हर एक तीर्थंकर भगवान यही बोलते हैं कि ध्यान करिए, हाँ कि नहीं? हमारे सारे तीर्थंकर भगवान हमें क्या बोलते हैं? ध्यान करिए। मोक्ष अगर पाना है, निर्वाणा अगर पाना है तो भगवान का ध्यान करिए। तो मैं आपको बताना चाहूँगी, अगर जैनिज्म इज़ लाइक अ मास्टर्स डिग्री जो हम लोग पूजा अर्चना करते हैं, अगर आपको निर्वाणा मोक्ष लेना है तो ध्यान करना है। अगर PhD डिग्री चाहिए, आपको डॉक्टरेट होना है, आपको मोक्ष पाना है, ध्यान करके निर्वाणा पाना है, तो हार्टफुलनेस मेडिटेशन जो हम सब करते हैं एक सिंपल टूल ऑफ मेडिटेशन है। अभी और एक बात मैं बताना चाहूँगी, ये जो हार्टफुलनेस मेडिटेशन है वो शुरू किसने किया पता है आपको? श्री रामचंद्र मिशन का ये हार्टफुलनेस मेडिटेशन, ध्यान, हार्ट बेस्ड मेडिटेशन। एनी आइडियाज किसने ये प्रैक्टिस शुरू की हजारों साल पहले? एनी गेसेस? ये ध्यान साधना की जो कला है, विद्या, किसने दी है? नोबडी? ये विद्या और ये जो कला है ये दी है ऋषभनाथ भगवान ने। तो हम लोग आदिनाथ भगवान, ऋषभनाथ भगवान ने ये जो विद्या दी है वही हार्टफुलनेस मेडिटेशन है जो मैं करती हूँ। एंड लेट मी टेल यू, 11 साल में माय लाइफ हैज़ चेंज्ड। भगवान का ध्यान करना, भगवान का प्रेजेंस हमें महसूस होना, ये सबसे बड़ा गिफ्ट है ह्यूमैनिटी के लिए। अगर ह्यूमैनिटी ये जान जाए कि हर एक स्टेप में भगवान है, मेरे हर एक भाव में, हर एक कार्य में भगवान बसा है, अगर इस चीज़ का हमें अवेयरनेस हो जाए तो आप सोचिए हम कितने लकी है जो इस धरती पे आकर भगवान का प्रेजेंस हम जान सके। तो यही है हार्टफुलनेस मेडिटेशन। आप सब लोग से मैं अपील करूंगी, ध्यान करिए। और अगर किसी को हार्टफुलनेस मेडिटेशन करना है तो मुझे आके मिलिए, मैं आपको सिखाऊंगी। मैं ट्रेनर हूँ। आप इसमें भगवान के साथ जुड़ने की कोशिश कर सकते हैं और भगवान के साथ ध्यान के थ्रू एक हो सकते हैं। यही हमारे सारे तीर्थंकर भगवान बोलते हैं और यही हमें करना है। एंड में क्या है? सबको उसके साथ, उनके साथ एक होना है, राइट? हम जितना भी मटीरियलिस्टिक लाइफ लिए, बट एंड में हमारा गोल इज टू बी वन विद द तीर्थंकर, वन विद भगवान, वन विद गॉड। दैट इज व्हाट हार्टफुलनेस मेडिटेशन इज ऑल अबाउट। सो मैं ज़्यादा और बात नहीं करूँगी, सिर्फ इतना ही बोलूँगी कि वी आर वेरी लकी कि हम लोग जैन काशी में रह रहे हैं, जैन काशी में जी रहे हैं। कितने लोग हैं जिनको 18 मंदिर मिलते हैं,
हम सबको 18 मंदिर मिले हैं, वो भी 100-100 मीटर पे। तो हम सारे भाग्यवान हैं कि हम लोग जैनी हैं और मूडबिद्री में पले बढ़ रहे हैं और हमारे पास स्वामी जी जैसे गुरु है। मेरे सारे सक्सेस का जो भी है क्रेडिट मेरे CEO डॉक्टर KM वासुदेवन पिल्ले सर को देना चाहूँगी। मैं डायरेक्टर हूँ पिल्ले कॉलेज में, एजुकेशन फील्ड में हूँ, 26 साल से मैं एजुकेशन में हूँ, MBA बच्चों को सिखाती हूँ और मार्केटिंग और लाइजनिंग हेड करती हूँ। मेरी ब्रांड मैनेजमेंट में PhD है। एजुकेशन इज़ माई प्रोफेशन एंड मेडिटेशन इज़ माई पैशन। सो मेरा दूसरा सक्सेस जो है मैं मेरे गुरुजी दाजी को डेडिकेट करना चाहूँगी। उनके वजह से मैं आज एक अच्छी कंपैशनेट ह्यूमन बीइंग बन सकती हूँ। मेरी माँ है जो यहाँ पे है, कल से मुझे मामा और माँ दोनों ट्रेनिंग दे रहे हैं कि आप गांव में कैसे बात करेंगे। दोनों भी मुझे बता रहे गांव में ऐसे बोलना है। तो मेरी मम्मी, मामी, मामा सब यहाँ पे है, मेरे भाई बहन हैं, तो इससे आनंद की कोई बात और नहीं है। मेरे बेटे ने कल 8 दिन का निरंकार उपवास भी किया बिना खाने के, सिर्फ पानी पे। तो ये भी मैं बहुत खुश हूँ कि मेरे बच्चे ने जो 23 साल का है 8 दिन का निरंकार सिर्फ बॉइल्ड वाटर पे उपवास भी कल ख़त्म किया। तो आई एम वेरी प्राउड दैट आई एम जैन एंड आई एम वेरी लकी। बहुत ही कम लोगों को जैन जन्म मिलता है और हम वो लकी लोग हैं जिन्होंने जैन का जन्म मिला हुआ है। पक्का हमें पक्का हमने कोई तो पिछले जन्म में अच्छा काम किया हो। सबको भूख लगी है तो स्वामी जी बता रहे कि हमें यहाँ पे फुल स्टॉप लेना है। थैंक यू सो मच एंड थैंक यू ऑल ऑफ यू, ऑल द डिग्निटरीज ऑन द डायस। वी आर ग्रेटफुल टू यू। थैंक you so much. We are really proud about Arun and team PETA, Khushbu Gupta. We are appreciate Khushbu Gupta Delhi and your team. Really, this is the great opportunity to awareness about non-violence. Mechanical Elephant, we are first time you introduce our temple. That's why last 2-3 days, 2-3 दिन से आपने यहाँ परिश्रम करके अपना टीम लेकर केरला से आके पूरा इसका सजावट, क्लीनिंग करना, साफ करना, बहुत कुछ किया है। इसलिए हमने कितने अपना फैमिली जैसे हो गए आप, इसलिए पेटा का बहुत ज़रूर है। इसलिए आप लोग यहाँ कोस्टल में और कर्नाटक में अपना साथ रहकर नॉन वायलेंस एक्टिविटी के लिए अच्छा काम कीजिए। और गुणापाल कदम्बा जी यहाँ फोक बफेलो रेस करते हैं और उसके ऊपर उन्होंने बताया हमारा लिटिल बिट, उन्होंने बहुत अच्छा हमारा बफेलो रेस कैसे करना चाहिए उसके लिए भी गाइड किया है पेटा। तो इसमें वायलेंट में नहीं करना, नॉन वायलेंट में करना। सो दिस इज़ द ग्रेट वर्क। आई एम फर्स्ट टाइम टॉक विद नरेश कडायन and after that I will touch with Khushbu Gupta. After that only we will really proud about Dr. Srimati Khushbu Gupta, her team, and she is dedicate our temple and she is send you people, and Arun is contact me since many months, and after that he will bring here elephant. It is wonderful, like natural elephant. It will not look like a mechanical elephant. So we will give the mic to your team and you will tell the name. First of all, Arun and Shruti, you will come and we will garland and felicitate to you all. ಈಗ ಫೆಲಿಸ್ಟೇಷನ್ ಲೆಟರನ್ನು ಓದಬೇಕು, ಅದನ್ನು ಒಬ್ರಿಗೊಬ್ಬರು ಪಕ್ಕಪಕ್ಕನೆ ಓದಬೇಕಾಗಿ ಕೇಳ್ತೇನೆ. ಈಗ ಶ್ರೀಯುತ ಸುಧೀಶ್ ಕುಮಾರ್ ಅವರು ಮೊದಲ ಫೆಲಿಸ್ಟೇಷನ್ ಲೆಟರ್ ಓದ್ತಾರೆ, ಆನಂತರ ನೇಮರಾಜರು ಓದ್ತಾರೆ, ಆನಂತರ ಸೌಮ್ಯಶ್ರೀ ಅವರ ಅಭಿನಂದನಾ ಪತ್ರವನ್ನು ಓದಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಮತ್ತೊಂದು ಗುಣಪಾಲ್ ಕಡಂಬರಿ ಓದ್ತಾರೆ, ಯಾಕಂದರೆ ಅವರಿಗೆ ತುಂಬ ಹತ್ತಿರ. ಅದು ಗುಣಪಾಲ್ ಕಡಂಬ ಇಸ್ ದಿ ನಾನ್ ವೈಲೆಂಟ್ ಫಾಲೋವರ್ ಇಸ್, ಬಟ್ ವೆನ್ ಹೀ ಬಿಕಮಿಂಗ್ ದ ಬಫೆಲೋ ರೇಸ್ ಇಟ್ಸ್ ಬಿಕಮಿಂಗ್ ನಾನ್ ವೈಲೆನ್ಸ್. ಇಟ್ಸ್ ಬಿಫೋರ್ ಮೆನಿ ಬೀಟನಿಂಗ್ buffalo. Now no beating, just hold the rope. So I want non-violence activity और ज़्यादा अच्छा हो, इसीलिए पेटा का योगदान बनता रहे. बहुत बहुत मंगल आशीर्वाद. आप आ जाइए, अभी फेलिसिटेशन लेटर पढ़ेंगे. फर्स्ट गुणपाल कदम्बा पढ़ेंगे. ओम श्री शावृदंडु चंद्रनाथाय नमः. ओम श्री पार्श्वनाथाय नमः.
under the holy presence of blessings of His Holiness Acharya Nurentu Gulab Bhushan Muni Maharaj, Bharat Bhushan Jagadguru Swasti Sri Charukirti Bhattaraka Patacharya Mahaswamiji, Sri Jain Mat Mudubidri, on the occasion of Pattabhisheka Rajata Mahotsava ceremony of Jagadguru Swasti Sri Charukirti Bhattaraka Patacharya Panditacharya Mahaswamiji, felicitation letter to presented to Sri Arun Chennai Mudubidri, renowned as the Jain Kashi, is a holy place made holier for Dwadashanga Davalatrayas, a center of wisdom. Being a great generous donor, you, like your elders, have been doing your best for the propagation of religions, belief, and such are a guardian angel, a religion and culture. We heartily wish all success in all your endeavors to serve the society at large and in dedicating your fruitful life to all virtuous fields and come out as the gem of a man. Wishing you all the noble things of life. Swasti Sri Charukirti Bhattaraka Panditacharya Vara Swamiji, Managing Trustee Javalatraya Jain Kashi Trust, Modubidri. Om Shri 1008 Chandranataya Namaha. Om Shri 1008 Parshvanataya Namaha. Under the holy presence and blessings of His Holiness Acharya 108 Gulab Bhushan Maharaj and Bharat Bhushan Jagadguru Swasti Sri Charukirti Bhattaraka Panditacharya Varya Mahaswamiji Sri Jain Mat Mudubidri. On the occasion of Pattabhisheka Rajata Mahotsava ceremony of Jagadguru Swasti Sri Charukirti Bhattaraka Patacharya Varya Panditacharya Varya Mahaswamiji, felicitation letter presented to Professor Nivedita Jain, Mumbai. Professor Nivedita Jain, Mumbai. Mudbidri, renowned as Jain Kashi, is a holy place made holier for Dwadashanga Davalatrayas, a center of wisdom. Being a great generous donor, you, like your elders, have been doing your best for the propagation of religious belief and as such are a guardian angel, a religion and culture. We heartily wish all success in all your endeavors to serve the society at large and in dedicating your fruitful life to all virtuous fields and come out as the gem of a man. Wishing you all the noble things of life. Swasti Sri Charukirti Bhattaraka Panditacharya Varya Swamiji, Managing Trustee, Davalatraya Jain Kashi Trust, Mudbidri, place Mudbidri, date 29th August 2025. This is to Professor Nivedita Jain, Mumbai.
ಪಾದಕಮಲಕ್ಕೆ ನಮಸ್ತುಗಳನ್ನು ಅರ್ಪಿಸ್ತೇನೆ. ಪರಮ ಪೂಜ್ಯ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರಿಗೂ ಇಚ್ಛಾಮೀನ ಧರ್ಮ ಬಂಧುಗಳೇ, ಮೂಡಬಿದಿರೆ ಜೈನ ಮಠ ಪರಮ ಪೂಜ್ಯ ಭಟ್ಟಾರಕ ಚಾರುಕೀರ್ತಿ ಸ್ವಾಮೀಜಿಯವರ ಪಟ್ಟಾಭಿಷೇಕದ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ಏರ್ಪಡಿಸಲಿದ ಗುರುವಂದನಾ ಕಾರ್ಯಕ್ರಮದಲ್ಲಿ ಪೂಜ್ಯ ಭಟ್ಟಾರಕರನ್ನು ಅಭಿನಂದಿಸುವ 2 ಮಾತುಗಳಿಗಾಗಿ ನಾನಿಲ್ಲಿ ಬಂದಿದ್ದೇನೆ. ಮೂಡಬಿದಿರೆ ಗುರುಪೀಠವನ್ನೇರಿ ಕಾರ್ಯನಿರ್ವಹಿಸಿದ ಈ 25 ವರ್ಷಗಳಿಗೂ ಮೀರಿದ ಅವಧಿ ಕೇವಲ ಒಂದು ಕಾಲಗಣನೆಯಲ್ಲಿ ಅದು ಸೇವೆ, ತಪಸ್ಸು, ಅಧ್ಯಯನ, ಧರ್ಮ ಪ್ರಭಾವನೆ ಹಾಗೂ ಸಮಾಜದ ಸಂಘಟನೆಯ ಅಮೂಲ್ಯ ಯಾತ್ರೆಯಾಗಿದೆ. ಸ್ವಾಮೀಜಿಯವರ ನೇತೃತ್ವ ಮತ್ತು ನಿರ್ವಹಣೆಯಲ್ಲಿ ಮೂಡಬಿದಿರೆ ಶ್ರೀ ಜೈನ ಮಠವು ಧಾರ್ಮಿಕ ಕೇಂದ್ರವಾಗಿ ಅಲ್ಲದೆ ಅದೊಂದು ಶೈಕ್ಷಣಿಕ ಸಾಂಸ್ಕೃತಿಕ ಕೇಂದ್ರವಾಗಿ ಮೂಡಿಬಂದಿದೆ. ನಿರಂತರ ಅಧ್ಯಯನದ ಮೂಲಕ ತನ್ನ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಂಡು ಮಾತ್ರವಲ್ಲ, ಅದನ್ನು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಜನರ ಮನಸ್ಸಿಗೆ ಹಿತಾಗುವಂತೆ ಮುಟ್ಟಿಸುವ ಎಲ್ಲ ಸಮುದಾಯದವರಿಗೆ ಒಪ್ಪಿಕೊಳ್ಳುವ ಮಾತಿನ ಶಕ್ತಿಯನ್ನು ಮೈಗೂಡಿಸಿಕೊಂಡಿರುವ ಓರ್ವ ಉತ್ತಮ ವಾಗ್ಮಿಯಾಗಿ ಮೆರೆದಿದ್ದಾರೆ. 1000 ಕಂಬದ ಬಸದಿ ಸೇರಿದಂತೆ ಅನೇಕ ಬಸದಿಗಳು ಅವುಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಜೀರ್ಣೋದ್ಧಾರಗೊಳಿಸಿ ಅರ್ಥಪೂರ್ಣವಾಗಿ ಧಾಮ ಸಂರಕ್ಷಣೆಗಳನ್ನು ಯಾವುದೇ ಅನಗತ್ಯ ಆಡಂಬರವಿಲ್ಲದೆ ಸರಳತೆಯಿಂದ ನಿರ್ವಹಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಮೂಡಬಿದಿರೆ ಜೈನ ಮಠ ಸೇರಿದ ಮೂಡಬಿದಿರೆಯ ಹೊರ ಪ್ರದೇಶದಲ್ಲಿರುವ ಅನೇಕ ಭೂಮಿಗಳ ಸ್ವಾಧೀನತೆಗಾಗಿ ಶಕ್ತಿ ಮೀರಿ ಕಾನೂನು ಹೋರಾಟ ಮಾಡುವ ಮೂಲಕ ಅವುಗಳನ್ನು ಜೈನ ಮಠಕ್ಕೆ ಮತ್ತೆ ಮರಳಿಸುವ ಶ್ರೇಯಸ್ಸು ಪೂಜ್ಯ ಭಟ್ಟಾರಕ್ಕೆ ಸಲ್ಲುತ್ತದೆ. ಶಿಕ್ಷಣ ಸಂಸ್ಥೆಯೊಂದನ್ನು ಹುಟ್ಟುಹಾಕಿ ಬಡ ವಿದ್ಯಾರ್ಥಿಗಳಿಗೆ ನೇರವಾಗಿ ವಿಚಾರ ಇರಬಹುದು, ರಮಾರಾಣಿ ಸಂಶೋಧನಾ ಅನೇಕ ಕಾರ್ಯಗಳಿರಬಹುದು, ಶ್ರೀಮಠದ ಹಲವಾರು ವರ್ಷಗಳು ನಡೆಯುತ್ತಿರುವ ಯಕ್ಷಗಾನ, ತಾಳೆ ಮದ್ಲೆ ಸರಣಿ ಇರಬಹುದು, ಶ್ರೀಮಠ ನಡೆಯುತ್ತಿರುವುದು ವಾರದ ಪೂಜೆ, ಭಜನಾ ಕಾರ್ಯಕ್ರಮ ಇರಬಹುದು, ಶ್ರೀಮಠದಲ್ಲಿ ನಡೆದಿರುವ ತುಳು, ಕನ್ನಡ, ಪ್ರಾಕೃತ ಭಾಷೆಯ ಕಮ್ಮಟಗಳಿರಬಹುದು, ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಹೆಗ್ಗಳಿಕೆ ಪೂಜ್ಯ ಸ್ವಾಮೀಜಿಯವರದು. ಈ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ನೆನಪಿಸಬೇಕಾದ ನನ್ನ ಕರ್ತವ್ಯ. ತಮ್ಮ 25-26 ವರ್ಷಗಳ ಇವತ್ತು 22ನೇ ವರ್ಷಗಳ ಕಾಲದಲ್ಲಿ ಪೀಠಾಧಿಪತಿಯಾಗಿ ತನ್ನ ದೀಪಸ್ತಂಭದಂದು ಭವಿಷ್ಯ ಪೀಳಿಗೆಗೆ ಮಾರ್ಗದರ್ಶಕವಾಗಿದೆ. ಧರ್ಮಶ್ರದ್ಧೆ, ಅಧ್ಯಯನ, ಸರಳ ಹಾಗೂ ಸ್ವಚ್ಛ ಜೀವನದಿಂದಾಗಿ ತಾವು ಅಪಾರ ಗೌರವಕ್ಕೆ ಪಾತ್ರರಾಗಿರುತ್ತೀರಿ. ತಾವು ಮತ್ತಷ್ಟು ವರ್ಷಗಳ ಕಾಲ ಆರೋಗ್ಯಪೂರ್ಣ ಮೂಡಬಿದಿರೆಯ ಶ್ರೀ ಜೈನ ಮಠದ ಶ್ರೇಷ್ಠತೆ ಜಗತ್ತಿಗೆ ಸಾರುವಲ್ಲಿ ಯಶಸ್ವಿಯಾಗಿರಿ ಎಂಬ ಹಾರೈಕೆಯೊಂದಿಗೆ ಸೇರಿದ ಎಲ್ಲ ಧರ್ಮಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಮಾತೆ ಉಲ್ಲೇಖ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಟ್ಟಾಭಿಷೇಕ ದಿವಸ ನನ್ನನ್ನು ಶ್ರವಣಬೆಳಗೊಳ ಸ್ವಾಮೀಜಿಯವರು ಕರೆದು ಒಂದು ಮಾತು ಹೇಳಿದರು. ನೀವು ಪೌರ ಸನ್ಮಾನ ಮಾಡಬೇಕು ಅಂತ ನನಗೆ ಜವಾಬ್ದಾರಿ ಕೊಟ್ಟರು. ನನಗೆ ಹೆಚ್ಚು ಸಮಯ ಕೊಡಲಿಲ್ಲ, ಒಂದೇ ದಿವಸ ಜವಾಬ್ದಾರಿ, ಮಾರನೇ ದಿವಸ ನೀವು ಪೌರ ಸನ್ಮಾನ ಮಾಡಬೇಕು ಅಂತ. ಆವಾಗ ನಾನು ಡಾಕ್ಟರ್ ಮೋಹನ್ ಆಳ್ವರ ಅಧ್ಯಕ್ಷತೆ ನಾನು ಪ್ರಧಾನ ಕಾರ್ಯದರ್ಶಿ ಆಗಿ, ಬಹುಶಃ ಗುಣಪಾಲ್ ಹೆಗ್ಡೆ ಅವರು MC ಮಾಡಿದರು. ಅವಾಗ ಭಾಳ ಉತ್ತಮ ರೀತಿಯಲ್ಲಿ ಇಡೀ ಮೂಡಬಿದಿರೆಯನ್ನು ಒಟ್ಟು ಮಾಡಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಇಷ್ಟವರೆಗೆ ನೋಡಲಿಲ್ಲ. 500ಕ್ಕಿಂತ ಹೆಚ್ಚು ಜನರು ಫಲಗಳನ್ನು ಅರ್ಪಿಸಿ ಆ ಒಂದು ಪೌರ ಸನ್ಮಾನ ಕಾರ್ಯ ಆಯಿತು. ನನ್ನ ಜೊತೆ ಇವತ್ತು ಶ್ರೀಧರ್ ಜೈನ್ ಇದ್ದಾರೆ. ನಾನು ಮತ್ತು ಅವರು ಪಟ್ಟಾಭಿಷೇಕ ಸಮಿತಿಯಲ್ಲಿ ಜೊತೆ ಕಾರ್ಯದರ್ಶಿ ಆಗಿದ್ದೆವು. ಪ್ರಧಾನ ಕಾರ್ಯದರ್ಶಿಯಾಗಿ ಗುಣಪಾಲ್ ಕಡಂಬರು ಇದ್ದರು. ಬಹುಶಃ ಉಳಿದವರು ನಮ್ಮ ಜೊತೆ ಇವತ್ತು ಇಲ್ಲ ಕೆಲವರು. ನಾನು ವಿಶೇಷವಾಗಿ ಅದನ್ನು ನೆನಪಿಸಿಕೊಳ್ಳುತ್ತೇನೆ. ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ ನಮಗೆಲ್ಲ ಬೇಕಾಗ್ತದೆ. ನಾವು ಗುಣಪಾಲ ಕೊಡಂಬರು ಒಂದು ಮಾತು ಉಲ್ಲೇಖ ಮಾಡಿದರು. ಅವರು ಹೇಳಿದರು, ಕರ್ತವ್ಯದ ಬಗ್ಗೆ ನಾವು ಮಾತಾಡಬೇಕು ಅಂತ. ನೋಡಿ, ಇವತ್ತು 1000 ಕಂಬದ ಬಸ್ಸಿಗೆ ಸುಮಾರು 560 ವರ್ಷ. ಈ ವರ್ಷ ಅದು ಸೋರ್ಲಿಕ್ಕೆ ಶುರುವಾಗಿದೆ. ಹಲವು ಬಸದಿಗಳು, ಯಾಕಂದರೆ ಅದಕ್ಕೆ ಒಂದು ಟೈಮ್ ಇರ್ತದೆ. ಇವತ್ತೆಲ್ಲ ನಮ್ಮ ಜವಾಬ್ದಾರಿ, ಎಲ್ಲ ಸ್ವಾಮೀಜಿಯವರ ಪರವಾಗಿ ಅಥವಾ ಅವರಿಗೆ ನಾನು ಜವಾಬ್ದಾರಿ ಕೊಟ್ಟಿದ್ದರೆ ಖಂಡಿತ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಅವರ ಜೊತೆ ಇದ್ದೇವೆ, ಖಂಡಿತವಾಗಿ ನಾವು ಸ್ವಾಮೀಜಿಯವರ ಪರವಾಗಿ ಇರುವವರು. ಇದನ್ನೆಲ್ಲ ನಾವು ಇವತ್ತು ಆಲೋಚನೆ ಮಾಡುವಂಥ ಕೆಲಸ ನಮಗೆ ಬಂದಿದೆ. ನಾನು ವಿಶೇಷವಾಗಿ ಪೇಟದ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಗುಣಪಾಲ ಕಡಬರು ತಪ್ಪು ತಿಳಿದುಕೊಳ್ಬೇಡಿ ಮಾತ್ರ. ನಾನು ಕಳೆದ 5 ವರ್ಷಗಳಿಂದ ಕಂಬಳ ನೋಡ್ತಾ ಇಲ್ಲ. ಯಾಕೆಂದರೆ ಅದು ನನಗೇನೋ ಹಿಡಿಯುವುದಿಲ್ಲ. ನಮ್ಮ MLA ಯಾವಾಗಲೂ ನನ್ನ ಇನ್ವಿಟೇಷನ್ ಹೆಸರು ಹಾಕ್ತಾರೆ. ಆ ದಿವಸ 11 ಗಂಟೆಗೆ ಫೋನ್ ಮಾಡ್ತಾರೆ, ನೀವು ಒಬ್ಬರೇ ಬರಲಿಲ್ಲ, ಉಳಿದವರೆಲ್ಲ ಬಂದು ಹೋದರು ಅಂತ. ಏನೋ ನನಗೆ ಗೊತ್ತಿಲ್ಲ.
ಈ ಪೇಟದವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ರವೀನಾ ಟಂಡನ್ ನಮಗೆಲ್ಲ ಗೊತ್ತಿರ್ಬೋದು, ದೊಡ್ಡ ಸಿನಿಮಾ ಆ್ಯಕ್ಟರ್. ಅವರು ಕಾರ್ಗಿಲ್ ವಾರ್ನಲ್ಲಿ ಒಂದು ಘಟನೆ ನಡೆಯಿತು ಅಟಲ್ ಬಿಹಾರಿ ವಾಜಪೇಯಿ ಇರುವಾಗ. ಪಾಕಿಸ್ತಾನದವರು ಹೇಳಿದರು, ರವೀನಾ ಟಂಡನ ನಾವು ಭಾರತವನ್ನು ಸೋಲಿಸಿ ಅವರ ನಾವು ಪಾಕಿಸ್ತಾನಕ್ಕೆ ಕರೆದುಕೊಂಡು ಹೋಗ್ತೇವೆ ಅಂತ. ಅವ ರವೀನಾ ಟಂಡನ್ ಏನು ಮಾಡಿದೆ ಅಂದರೆ 4 ರಾಕೆಟ್ಗಳನ್ನು ತಯಾರು ಮಾಡಿ ಅವಳ ಹೆಸರನ್ನು ಅದರಲ್ಲಿ ಬರೆದು ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿದೆ ಅಂತ ನಾನು ಇನ್ನು ಯೂಟ್ಯೂಬ್ನಲ್ಲಿ ನೋಡಿದ್ದೇನೆ. ಈ ರೀತಿ ಅವರ ಧೈರ್ಯ, ಅವರ ವಿಶೇಷವಾಗಿ ಒಬ್ಬ ಸಿನಿಮಾ ಆ್ಯಕ್ಟರ್ ಸಹ ಅಹಿಂಸೆ ಬಗ್ಗೆ ಯಾವಾಗ ಚಿಂತನೆ ಮಾಡ್ತಾನೆ, ಭಾರತದ ಸಂಸ್ಕೃತಿ ಬಗ್ಗೆ ಏನು ಚಿಂತನೆ ಮಾಡ್ತಾನೆ ಅಂತ ನಮಗೆಲ್ಲ ಆದರ್ಶ. ಅವರ ಎಲ್ಲ ಪದಾಧಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಶ್ರೀ ಜೈನ ಮಠದ ಬಗ್ಗೆ ನಾನು ನೆನೆಸಿಕೊಳ್ಳುತ್ತೇನೆ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪೂಜ್ಯ ಸ್ವಾಮೀಜಿಯವರು ಅನುಗ್ರಹ ಆಶೀರ್ವಚನವನ್ನು ದಯಪಾಲಿಸಬೇಕು ಅಂತೇಳಿ ಅವರಲ್ಲಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹನ್ ಮಂಗಲಂ ಭಗವಾನ್ ಜಿನಃ ಮಂಗಲಂ ಪ್ರಥಮಾಚಾರ್ಯೋ ಮಂಗಲಂ ವೃಷಭೇಶ್ವರ. ಜೈ ಬಲೋ ಅನಂತಾನಂತ ಸಿದ್ಧ ಪರಮೇಷ್ಠಿ ಭಗವಾನ್ ಕಿ ಜೈ. ಬಲೋ 108 परम पूज्य गुलाब भूषण महाराज की, चारित्र चक्रवर्ती शांति सागर महाराज की, आदि सागर अंकलीकर महाराज की, चाणी वाले शांति सागर महाराज की, आचार्य विद्यानंद महाराज की, कर्मयोगी ಜಗದ್ಗುರು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕಿ. ನಮ್ಮ ದೀಕ್ಷಾ ಗುರುಗಳು ಶ್ರವಣಬೆಳಗೊಳದ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಅವರ ಶ್ರೇಷ್ಠವಾದ ಮಾರ್ಗದರ್ಶನ, ಜವಾಬ್ದಾರಿ ಮತ್ತು ನಮಗೆಲ್ಲರಿಗೂ ವಾತ್ಸಲ್ಯಮಯ ಆಶೀರ್ವಾದವನ್ನು ನೀಡಿದ್ದಕ್ಕೆ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಾ, ಜೈನ ಕಾಶಿ ಮೂಡುಬಿದ್ರೆ ಅತ್ಯಂತ ಪ್ರಾಚೀನವಾದ ಪರಂಪರೆಯ ಪೀಠ. ಈ ಪೀಠದ ಮಹತ್ವ, ಇತಿಹಾಸ ಅದ್ಭುತವಾಗಿರುವಂಥದ್ದು. ಇಲ್ಲಿರತಕ್ಕಂಥ 18 ಬಸದಿಗಳು, 18 ಪುರಗಳು ಮತ್ತು ಇಲ್ಲಿರತಕ್ಕಂಥ ಜಿನಬಿಂಬಗಳು ದೇವಶಾಸ್ತ್ರ ಗುರು ಬಹಳ ಶ್ರೇಷ್ಠ ಮಟ್ಟದ್ದು. ಇಡೀ ಜಗತ್ತಿಗೆ ಮಾದರಿಯಾಗತಕ್ಕಂಥ ಒಂದು ಮಾರ್ಗದರ್ಶನ ನೀಡುವ ಜೈನ ಕೇಂದ್ರ. ಇಂತಹ ಕೇಂದ್ರದ ಮಂದಿರದ ಜೀರ್ಣೋದ್ಧಾರ, ಶಾಸ್ತ್ರಗಳ ಉದ್ಧರಣೆ, ಪ್ರಕಾಶನ, ಧರ್ಮದ ಪ್ರಚಾರ ಇದರ ಮುಖ್ಯವಾಗಿಟ್ಟುಕೊಂಡೇ ಪೀಠಗಳ ಸ್ಥಾಪನೆಯಾಗಿದೆ. ಅಂತಹ ಪೀಠದಲ್ಲಿ ಅದ್ಯ ಶ್ರೀ ಚಾರುಕೀರ್ತಿಗಳು, ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು, ಆಚಾರ್ಯ ಕುಂದಕುಂದರೇ ಆದಿ ಮಹಾನ್ ಆಚಾರ್ಯರು ತಮ್ಮ ತಪಸ್ಸಿನ ಮೂಲಕ, ಜ್ಞಾನದ ಮೂಲಕ, ಚಾರಿತ್ರ್ಯದ ಮೂಲಕ ಲೋಕವಿಖ್ಯಾತರಾದರು. ಅಂತಹ ಪರಂಪರೆಯ ಪೀಠವನ್ನು ಅಲಂಕರಿಸುವಂಥ ಸುಯೋಗ್ಯ ಭಾಗ್ಯ ನಮ್ಮ ಪಾಲಿಗೆ ಒದಗಿ ಬಂದದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಹೌದು. ಇಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಹಿರಿಯರಿಗೆ, ಇಲ್ಲಿ ಎಲ್ಲ ಆಚಾರ್ಯರಿಗೆ, ಇಲ್ಲಿ ಎಲ್ಲ ಪರಂಪರೆಯ ಪಟ್ಟಾಚಾರ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಂದರ್ಭ. ನಮ್ಮ ಜವಾಬ್ದಾರಿಯನ್ನು ನಾವೆಷ್ಟು ನಿಭಾಯಿಸಿದ್ದೇವೆ, ನಾವೆಷ್ಟು ಹಿಂದೆ ಉಳಿದಿದ್ದೇವೆ ಅನ್ನುವ ಸಿಂಹಾವಲೋಕನ ಮಾಡುವ ಸಂದರ್ಭವೇ ಪಟ್ಟಾಭಿಷೇಕ ವರ್ಧಂತಿ ಉತ್ಸವ. ಈ ವರ್ಧಂತಿ ಉತ್ಸವದಲ್ಲಿ ನಾವು ಸೆಲೆಬ್ರೇಷನ್ ಅಥವಾ ವಿಜೃಂಭಿಸುವಂಥ ಕೆಲಸ ಏನೂ ಇಲ್ಲ. ಬದಲಾಗಿ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ಮುಂದುವರಿಸುವಂಥ ಕಾಲ. ಈ ಸಂದರ್ಭದಲ್ಲಿ ನಾವೆಷ್ಟು ವಿದ್ವಾಂಸರೊಂದಿಗಿದ್ದೇವೆ, ನಾವೆಷ್ಟು ಜ್ಞಾನದೊಂದಿಗಿದ್ದೇವೆ, ನಾವೆಷ್ಟು ಮಂದಿರಗಳ ಜೀರ್ಣೋದ್ಧಾರದಲ್ಲಿದ್ದೇವೆ ಅನ್ನುವುದನ್ನು ನೋಡುವ ಕಾಲ. ಈ ಕಾಲಘಟ್ಟದಲ್ಲಿ ಜೈನ ಮಠದ ಜೀರ್ಣೋದ್ಧಾರ ಕಳೆದ ಅನೇಕ ಸಹಸ್ರ ವರ್ಷಗಳ ಹಿಂದೆ 1221ರಲ್ಲಿ ಸ್ಥಾಪನೆಯಾದಂಥ ಮಠವನ್ನು ಜೀರ್ಣೋದ್ಧಾರ ಮಾಡುವ ಕೆಲಸದ ಭಾಗ್ಯ ನಮಗೆ ಒದಗಿ ಬಂದಿದೆ. ಇದೇ 1000 ಕಂಬದ ಬಸದಿಯ 2006ರಲ್ಲಿ ಹಿಂದಿನ ಪೂಜ್ಯರು ಮಾಡಿದಂಥ ಜೀರ್ಣೋದ್ಧಾರವನ್ನು ಮುಂದುವರಿಸತಕ್ಕಂಥ ಒಂದು ಯೋಗವನ್ನು ನಮಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿಯ ಪೂರ್ವಾಚಾರ್ಯರು ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿಯ ಸಮಾಜ ಬಂಧುಗಳು ತುಂಬ ನಿರೀಕ್ಷೆಯನ್ನು ಇಟ್ಟು ಈ ಒಂದು ಕಾರ್ಯವಾದ ಜವಾಬ್ದಾರಿಯನ್ನು ಹೆಗಲಿಗೆ ಕೊಟ್ಟಿದ್ದಾರೆ. ನಮ್ಮ ಹೆಗಲಿನೊಂದಿಗೆ ಭುಜಕ್ಕೆ ಭುಜ ಕೊಡುವವರು ಇಲ್ಲಿಯ ಮುಕ್ತೇಶ್ವರರಾಗಿರ್ಬೋದು ಮತ್ತು ಸಮಾಜದ ಬಂಧುಗಳಾಗಿರ್ಬೋದು. ಹಾಗಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನ ಬಾಂಧವರು ಮತ್ತು ಸ್ಥಾನೀಯ ಮೂಡುಬಿದ್ರಿಯ ಜೈನ ಬಾಂಧವರ ಕೊಡುಗೆ ಅಪೂರ್ವವಾಗಿರುವಂಥದ್ದು. ಈ ಕೊಡುಗೆಯನ್ನು ಇನ್ನಷ್ಟು ಹೆಚ್ಚಿಸಲಿ ಅನ್ನುವ ಭಾವನೆಯನ್ನು ಮಾಡುತ್ತಾ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವೇ ರತ್ನತ್ರಯ ಸೂತ್ರ, ರತ್ನತ್ರಯ ಧರ್ಮ, ರತ್ನತ್ರಯ ಧರಿಸಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಅದನ್ನು ಅನವರತ ಉಸಿರಾಗಿ ನಾವು ಸ್ವೀಕರಿಸಿ ದೇವಶಾಸ್ತ್ರ ಗುರುಗಳ ಪೂಜೆ ಮತ್ತು ಸೇವೆಯಲ್ಲಿ ನಮ್ಮ ಜೀವನವನ್ನು ಗಂಧದ ಹಾಗೆ ತೀದುವುದಕ್ಕಾಗಿ ನಮ್ಮ ಆಯುಷ್ಯವನ್ನು ಕಳೆಯೋಣ ಅನ್ನುವ ಭಾವನೆಗಳನ್ನು ಮಾಡುತ್ತಾ, ಇವತ್ತಿನ ಅಪರೂಪದ ಅಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನಿಮಗೆಲ್ಲರಿಗೂ ಮಂಗಲ ಆಶೀರ್ವಾದವನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ಪೇಟದವರು ಒಂದು ದೊಡ್ಡ ಆನೆಯನ್ನು ಕೊಟ್ಟಿದ್ದಾರೆ.
ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಿವೇದಿತರವರು ತಮ್ಮ ತಾಯಿಯನ್ನು ಕರ್ಕೊಂಡು ಬಂದು ಮುಂಬೈಯಿಂದ ವಿಮಾನದಲ್ಲಿ ಬಂದು ಕೇವಲ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ದೊಡ್ಡ ರೀತಿಯ ಒಂದು ಭಾವನೆ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಎಷ್ಟು ಧನ್ಯವಾದವನ್ನು ಹೇಳಿದರೂ ಕಡಿಮೆ. ನಮಗೆ ಒಂದು ಒಳ್ಳೆಯ ಪುಸ್ತಕವನ್ನು ಕೂಡ ತೀರ್ಥಂಕರರ ಕಾಲದಲ್ಲಿ ಅವರು ತೀರ್ಥಂಕರಾಗುವ ಮೊದಲು ಯಾವ ಮುನಿಯಾಗಿ ಯಾವ ಮಹಾವೃಕ್ಷದಲ್ಲಿ ಧ್ಯಾನದ ಮೂಲಕ ಶುಕ್ಲ ಧ್ಯಾನವನ್ನು ಪಡೆದರು ಅನ್ನುವ ಸುಂದರ ಪುಸ್ತಕವನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಅತಿಥಿ ಅಭ್ಯಾಗತರಲ್ಲಿ ಸ್ವಾಮೀಜಿಯವರ ನಿರೀಕ್ಷೆಗೆಯಂತೆ ಈ ಕಾರ್ಯಕ್ರಮವನ್ನು 25 ವರ್ಷಗಳ ಹಿಂದೆ ಅಚ್ಚುಕಟ್ಟಾಗಿ ಜಿಲ್ಲೆಯ ರಾಜ್ಯದ ದೇಶ ವಿದೇಶದ ಜನಗಳು ಹರಿದು ಬರುವ ಹಾಗೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದವರಲ್ಲಿ ನಮ್ಮ ಮುಕ್ತೇಶ್ವರ ಇರ್ಬೋದು, ಗುಣಪಾಲ್ ಕಡಂಬರ್ ಇರ್ಬೋದು, ಶ್ರೀಧರ್ ಇರ್ಬೋದು, ಬಾಹುಬಲಿ ಪ್ರಸಾದ್ರಿರ್ಬೋದು, ಇವತ್ತು ಸಂಪತ್ ಸಾಮ್ರಾಜ್ಯ ಶೈಲೇಂದ್ರ ಆರೋಹರವರ ತೀರ್ಥರೂಪರುಗಳು ಇರ್ಬೋದು. ಅದೇ ರೀತಿಯಾಗಿ ನಮ್ಮ ದಿನೇಶ್ ರವರ ಸಹೋದರ ಚಂದಪ್ಪಣ್ಣ ವಿಶೇಷವಾಗಿ ಮುಕ್ತೇಶ್ವರರಾಗಿದ್ದರು. ನಮ್ಮ ಆರಂಭದ ಕಾಲದಲ್ಲಿ ಅರಮನೆ ರಾಜೇಂದ್ರರು ನಮ್ಮ ಜೊತೆಗಿದ್ದು ಅವರ ಕೊನೆಯ ತನಕ ನಮ್ಮ ಜೊತೆಗೆ ವಿಶೇಷವಾದ ಒಲವು ಸಹಕಾರ ಬೆಂಬಲವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಎಲ್ಲ ಪಟ್ನಶೆಟ್ಟಿ ಮನೆತನ, ಬೆಡ್ಕೇರಿ ಮನೆತನ, ಕೊಂಡೆ ಮನೆತನ, ಅರೆಮನೆ ಹಾಗೂ ಇವತ್ತು ಉಪಸ್ಥಿತಿರುವ ಧರ್ಮ ಸಾಮ್ರಾಜ್ಯರ ಪುತ್ರ ಸಂಪತ್ ಸಾಮ್ರಾಜ್ಯರಿಗೆ ಮತ್ತು ಆರೋಹದ ತಮ್ಮನಂಗಡಿ ಹಿಂದಿನ ಪೂಜ್ಯರು ಆ ಪೀಠವನ್ನು ಅಲಂಕರಿಸಿದ್ರು. ಸುಮಾರು 1885 ಸುಮಾರಿಗೆ 1920ರವರೆಗೂ ಅವರು ಇಲ್ಲಿ ಇದ್ದರು. 1924ರವರೆಗೆ ಇದ್ದು ಆನಂತರ ಮತ್ತೊಬ್ಬರು ಪೂಜ್ಯರು ವೇಣೂರಿನವರು ಇಲ್ಲಿ ಆದರು. ಆನಂತರ ನಮ್ಮ ಹಿಂದಿನ ಪೂರ್ವದ ಜ್ಞಾನಯೋಗಿ ಸ್ವಾಮಿಗಳು ಅಮೇರಿಕಾ ಮೊದಲಾದ ಇಡೀ ದೇಶ ವಿದೇಶದಲ್ಲಿ ಧರ್ಮ ಜಾಗೃತಿಯನ್ನು ಮಾಡಿದರು. ಅವರ ಸ್ವರ್ಗಸ್ಥ ಆದ ಪರಂಧಾಮವಗೈದ ನಂತರ ನಾವು ಆ ಪೀಠವನ್ನು ಅಲಂಕರಿಸುವಂಥ ಯೋಗವನ್ನು ನಮ್ಮ ದೀಕ್ಷಾ ಗುರುಗಳಾದ ಶ್ರವಣಬೆಳಗೊಳದ ಪೂಜ್ಯರು ಒದಗಿಸಿಕೊಟ್ಟಿದ್ದರು. ಅವರ ಎಲ್ಲ ನಿರೀಕ್ಷೆಗಳನ್ನು ಪೂರ್ಣಗೊಳಿಸುವಂಥ ಶಕ್ತಿ ಭಗವಂತ ನಮಗೆ ನೀಡುವಂಥ ಜಿನಶಾಸನ ದೇವತೆಗಳಲ್ಲಿ ಕೇಳ್ತಾ ಈ ಬಸದಿಯ ಜೀರ್ಣೋದ್ಧಾರ, ಇಲ್ಲಿಗೆ ಲೈಟಿಂಗ್, ಅದೇ ರೀತಿಯಾಗಿ ಈ ಬಸದಿಯನ್ನು ಪೂರ್ತಿ ಬಿಚ್ಚುವ ಒಂದು ಯೋಗವನ್ನು ಕೂಡ ಭಗವಂತ ಕಲ್ಪನೆ ಮಾಡಿದ್ದು. ಇವತ್ತು ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಆ 1000 ಕಂಬದ ಬಸದಿ ಬಿಚ್ಚಿದ್ದಂದರೆ ಅದು ನೀವು ಮಾಡಿಸಿದ್ದು, ನಾವಲ್ಲ. ಹಾಗಾಗಿ ನೀವು ನಿಟ್ಟ ನಿರೀಕ್ಷೆಯನ್ನು ನಮಗೆ ಇಲ್ಲಿ ಮಾಡುವಂಥ ಯೋಗ, 10 ಟನ್ ತಾಮ್ರವನ್ನು ಹೊದಿಸುವಂಥ ಯೋಗ, ಆನಂತರ ಜೀರ್ಣೋದ್ಧಾರ ಮಾಡುವಂಥ ಯೋಗ, ಗುರು ಬಸದಿಯ ಜೀರ್ಣೋದ್ಧಾರ ಮಾಡುವಂಥ ಯೋಗ, ಲೆಪ್ಪದ ಬಸದಿಯಲ್ಲಿ ಅರಮನೆ ಬಂಧುಗಳ ಸಹಕಾರದಿಂದ 2-3 ಪಂಚಕಲ್ಯಾಣಗಳಲ್ಲಿ ಬಿಂಬಶುದ್ಧಿಯಲ್ಲಿ ಕೋಟಿ ಬಸ್ತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯೋಗ ಮತ್ತು ಶೆಟ್ರ ಬಸ್ತಿ ಹಾಗೆ ಬೆಡ್ಕೇರಿ ಬಸ್ತಿ ಪಡು ಬಸದಿಯನ್ನು ಜೀರ್ಣೋದ್ಧಾರ ಮಾಡುವ ಯೋಗ, ಮಹಾದೇವ ಶೆಟ್ಟಿ ಬಸ್ತಿ ಜೀರ್ಣೋದ್ಧಾರ ಮಾಡುವ ಯೋಗ ಈ 25 ವರ್ಷಗಳಲ್ಲಿ ನಮಗೆ ಲಭ್ಯ ಆಗಿದೆ. ತಾಡವೋಲೆಗಳು ಸುಕ್ಕುಗಟ್ಟಿತ್ತು, ಅಂಥದ್ದನ್ನು ಪ್ರತಿ ವರ್ಷ ಕ್ಲೀನಿಂಗ್ ಮಾಡುವಂಥ ಕೆಲಸ, ಪ್ರಕಾಶನ ಮಾಡುವ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಗುರುಗಳಿಗೆ ಪ್ರಿಯವಾಗುವಂಥ ಕೆಲಸವನ್ನು ಮಾಡಿದ್ದೇವೆ ಅನ್ನುವ ತೃಪ್ತಿ ನಮಗಿದೆ. ಕ್ರಮಿಸಿದ್ದು ಸ್ವಲ್ಪ, ಕ್ರಮಿಸಬೇಕಾಗಿರುವುದು ಅಗಾಧ. ಅದನ್ನೆಲ್ಲ ಕ್ರಮಿಸುವ ಶಕ್ತಿ ನಿಮ್ಮೆಲ್ಲರ ಹರಕೆಯಿಂದ ಮತ್ತು ಗುರುಗಳ ಆಶೀರ್ವಾದದಿಂದ ಭಗವಂತನ ಕೃಪೆಯಿಂದ ಆಗಲಿ ಅಂತ ಹೇಳ್ತೇವೆ. ಬೆಳಗಾಮಿನ ಅರುಣ್ ಯಲ್ಗುದ್ರಿಯವರು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ಬೆಳಗಾಮಿಗೆ ಹೋದರೆ ಅವರು ಹಾಜರು. ಅವರು ಇವತ್ತು ಬಂದಿದ್ದಾರೆ. ತುಂಬ ಹೆಮ್ಮೆಯಾಗಿದೆ. ಉತ್ತರ ಮತ್ತು ದಕ್ಷಿಣ ಒಂದು ಜೋಡಣೆ ಆಗಿದ ಹಾಗೆ ಆಗಿದೆ. ಸ್ವಾಮೀಜಿಗಳ ಪೀಠಗಳ ಬಗ್ಗೆ ಅಪಾರ ಗೌರವ ಇರೋರು ಅರುಣ್ ಯಲ್ಗುದ್ರಿಯವರು, ಅವರಿಗೂ ಅಭಿನಂದನೆಗಳನ್ನು ಹೇಳ್ತೇವೆ. ಅದೇ ರೀತಿಯಾಗಿ ನಮಗೆ ಕುಮಟಾ ಹೊನ್ನಾವರ ಕಡೆಗೆ ಚಿತ್ರಸೇನರು ವಿಶೇಷವಾಗಿ ಕರಾವಳಿಯ ಭಾಗದಲ್ಲಿ ಬಸದಿಗಳ ದರ್ಶನ ಮಾಡಿಸಿದರು. ನಮ್ಮ ಹಳೆ ವಿದ್ಯಾರ್ಥಿಯಾದ ಅರ್ಕಕೀರ್ತಿಯವರು ಇಲ್ಲಿದ್ದಾರೆ. ಜಯರಾಜ್ ಕಂಬಳಿಯವರು, ಭುಜವಲ್ಲಿ ಶಾಸ್ತ್ರಿಗಳ ಪುತ್ರ ಸುರೇಶರು, ಬಾಹುಬಲಿ ಪ್ರಸಾದ್ ಅಂತೂ ಹೇಳುವುದೇ ಬೇಡ. ಅವರು ನಮ್ಮ ಪ್ರಾರಂಭದಿಂದ ಹೇಗೆ ಇದ್ದರು ಅದೇ ಚಟುವಟಿಕೆಯಲ್ಲಿ ಅವರ ಪತ್ನಿ, ಅವರು ಕುಟುಂಬಸ್ಥರು ವಿಶೇಷವಾದ ಪ್ರೀತಿ ಅವರಿಗೆ, ವಿಶೇಷವಾದ ಮಠದ ಬಗ್ಗೆ ಪರಂಪರೆ ಬಗ್ಗೆ ಒಂದು ಅಭಿಮಾನ, ಅದನ್ನು ಇವತ್ತು ಅವರು ನಡೆಸ್ತಾ ಇದ್ದಾರೆ. ಅವರಿಗೆ ಎಷ್ಟು ನಾವು ಅಭಿನಂದನೆ ಹೇಳಿದರೂ ಕಡಿಮೆ. ಬಿಡುವಿಲ್ಲದ ಒತ್ತಡದಲ್ಲೂ ಕೂಡ ಮಠ ಅಂದರೆ ಸಾಕು, ಅವರು ಎದ್ದು ಬಂದು ತನ್ನ ಸಿದ್ಧಾಂತ ಮಂದಿರದ ಜೀರ್ಣೋದ್ಧಾರ, ಅದರಲ್ಲಿ ಆದಂಥ ಒಂದು ದುರಂತ, ಅದನ್ನು ಕೂಡ ತಡೆಯುವಲ್ಲಿ ನಮ್ಮ ಡೆಲ್ಲಿಯ ದಿಗಂಬರ ಜೈನ ಮಹಾಸಭಾ ನಿರ್ಮಲ್ ಕುಮಾರ್ ಸೇಠಿಯವರು, ಮಣೀಂದ್ರ ಜೈನ್ರವರು ಮತ್ತು ಹೈದರಾಬಾದಿನ ಸುಮೇರ್ ಪಾಂಡ್ಯರವರು ನಮಗೆ ಸಹಕಾರ ಕೊಟ್ಟಿದ್ದರು. ಅದನ್ನಂತೂ ನಾವು ಮರೆಯುವುದೇ ಸಾಧ್ಯ ಇಲ್ಲ. ಇಡೀ
ಜೈನ ಸಮಾಜ ನಮಗೆ ಸಹಕಾರ ಕೊಟ್ಟಿತು. ಮಂಗಳೂರಿನ ಜಿ ಅವರು, ನಾವು ಆಗಲೇ ಹೇಳಿದ್ದೇವೆ, ಪ್ರಭಾತ್ ಬಲನಾಡ್ರವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾಯಿದ್ರು. ಅವರೆಲ್ಲರಿಗೂ ಅಭಿನಂದನೆ ಹೇಳ್ತಾ ಡಾಕ್ಟರ್ SP ವಿದ್ಯಾಕುಮಾರ್ ಮತ್ತು ನೇಮರಾಜರು, ಹಾಗೆ ಕೃಷ್ಣಯ್ಯರವರು ಮತ್ತು ಇವತ್ತು ಆದರ್ಶ್ ನಮ್ಮ ಬಸದಿಗೆ ಮುಕ್ತೇಶ್ವರಿಗೆ ಆಡಳಿತಕ್ಕೆ ವಿಶೇಷವಾದ ಒತ್ತು ಕೊಡುವವರು ಇಬ್ಬರಿದ್ದಾರೆ. ಅವರಿಗೆ ಆನೆಯ ಬಲ, ನಮಗೆ ಆನೆ ಬಂದ ಹಾಗೆ ನಮಗೆ ದಿನೇಶ್ ರವರ ಸಹೋದರ ಸುದೇಶ್ ಮತ್ತು ಆದರ್ಶ್ ವಿಶೇಷವಾಗಿ ನಮ್ಮ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಹೊಸತನದ ಕ್ರಾಂತಿ ಶಾಂತಿಯ ಮೂಲಕ ಮಾಡ್ತಾ ಇದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಶ್ರೀಧರ್ ಜೈನ್ ಭಾಳ ಒಳ್ಳೆಯ ಸಾಹಿತ್ಯ ಪ್ರಿಯ, ತುಂಬ ಒಳ್ಳೆಯ ಮಾತುಗಾರ, ಆದರೆ ಇವತ್ತು ಮಾತಾಡದೆ ವಿಶೇಷವಾಗಿ ನಮಗೆ ಸಹಕರಿಸಿದ್ದಾರೆ, ಬೆಂಬಲವಾಗಿ ಕೊಟ್ಟಿದ್ದಾರೆ. ರಾತ್ರಿ ಹಗಲು ನಿದ್ದೆ ಬಿಟ್ಟು ಕಡಂಬರು ಫೋನ್ ಮಾಡಿದರು ನಮಗೆ, ಸ್ವಾಮೀಜಿ ಆಗೋ ಮೊದಲೇ ನಾವು ಅವರ ಫೋನನ್ನು ಎತ್ತಿದ್ದೇವೆ. ಅವರು ಯಾವಾಗಲೂ ರಮಾರಾಣಿ ಶೋ ಸಂಸ್ಥಾನ ಅವರ ಕಚೇರಿ ಆಗಿತ್ತು, ತಿಂಗಳುಗಟ್ಟಲೆ ನಮಗಾಗಿ ಪರಿಶ್ರಮ ಮಾಡಿದ್ದಾರೆ. ಅದಕ್ಕಾಗಿ ಅಭಿನಂದನೆಗಳನ್ನ ಹೇಳ್ತೇವೆ. ಇದು ಪ್ರಾರಂಭ ಅಷ್ಟೇ, ಇನ್ನು ಮುಂದೆಯೂ ನಿಮ್ಮನ್ನು ಆಗಾಗ ಕರಿತಾ ಇರ್ತೇವೆ, ನೀವೆಲ್ಲ ಬರಬೇಕಂತ ಹೇಳ್ತಾ, ಧರ್ಮ ಸಾಮ್ರಾಜ್ಯರ ಶಿಸ್ತಿನ ಸಿಪಾಯಿ ಅವರು ನಮ್ಮನ್ನು 2 ಬಾರಿ ಹೆಗ್ಡೆಯವರೊಟ್ಟಿಗೆ ಬಂದು ನೋಡಿ ಸ್ವಾಮೀಜಿ ಆಗುವ ಸಂದರ್ಭದಲ್ಲಿ ಹಿತನುಡಿಗಳನ್ನು ಹೇಳಿ ಧೈರ್ಯವನ್ನು ತುಂಬಿ, ನಮ್ಮ ಆಡಳಿತ ಮುಕ್ತೇಸರಾಗಿ ಮತಸ್ಥಾಪನ ಇದ್ದರು, ಅವರು ನಮಗೆ ಆ ಮತಸ್ಥಾಪನದ ಆಡಳಿತ ಮುಕ್ತೇಸರಾಗಿ ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಇದೀಗ ಆ ಒಂದು ಪರಂಪರೆಯನ್ನು ಮತಸ್ಥಾಪನಾ ಸಮಿತಿಯಲ್ಲಿ ಅದೇ ಅಪ್ಪಾಜಿಯವರ ಜವಾಬ್ದಾರಿ ಸಂಪತ್ ಸಾಮ್ರಾಜ್ಯರಿಗೆ ಬಂದಿದೆ. ಆರೋಹ ಆದಿರಾಜರು ತುಂಬ ನಿಷ್ಠುರವಾದಿ ಮತ್ತು ನೇರ ನಡೆನುಡಿಯ ಮೃದು ಹೃದಯದ ಸಾಹಿತ್ಯದ ಧರ್ಮದ ಬಗ್ಗೆ ಅಪಾರವಾದ ಶ್ರದ್ಧೆ ಇರುವವರು, ಒಳ್ಳೆಯ ಇಂಗ್ಲೀಷ್ ಬಲ್ಲ ಅಧ್ಯಾಪಕರು. ಅವರ ಪುತ್ರ ಶೈಲೇಂದ್ರ ಕೂಡ ಅಷ್ಟೇ ನಿಷ್ಠೆಯಿಂದ ನಮ್ಮ ಈ ಮಠದ ಮತ್ತು ಕ್ಷೇತ್ರದ ಬಗ್ಗೆ ಅಭಿಮಾನವನ್ನು ತಾಳಿ ಸಹಕರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ನಮ್ಮ ಎಲ್ಲ ಪೂಜ್ಯರಿಗೆ, ಆಚಾರ್ಯರಿಗೆ, ವಿದ್ಯಾನಂದ ಮಾರರ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ದೇಶ ವಿದೇಶದ ನಮ್ಮ ಭಕ್ತರೆಲ್ಲರಿಗೂ ಮಂಗಲವಾಗಲಿ. ನಮ್ಮ ಎಲ್ಲ ಪ್ರಯಾಣಕ್ಕೆ, ಧರ್ಮೋಪದೇಶಕ್ಕೆ ಸಹಕರಿಸಿದವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿ ಕೋರ್ತೇವೆ. ಈ ಕಾರ್ಯಕ್ರಮದ ನಂತರ ಉಪಹಾರಕ್ಕೆ ಅರ್ಧ ಗಂಟೆ ಬಿಡುವು, ಅದಾದ ನಂತರ ಇದೇ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ಇದೆ. ಒಬ್ಬರು ಕಿರುತೆರೆಯ ನಟಿ ಕುಮಾರಿ ಅನನ್ಯ ತನ್ವೀರಾವ್ ಮತ್ತು ಪ್ರಕೃತಿ, ಆನಂತರ ಅನನ್ಯ ಜೈನ್, ಅವರು 3 ಜನರ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಕೇಳ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಮಠಕ್ಕೆ ಇದರ ಎಲ್ಲ ಕೆಲಸ ಕಾರ್ಯವನ್ನು ಇಲ್ಲಿ ಅರ್ಪಿಸ್ತಾ ಇದ್ದಾರೆ. ಉಳಿದ ಮೊತ್ತವನ್ನು ಅವರು ಆಮೇಲೆ ಕಳಿಸಿಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದೀಗ ಭರತನಾಟ್ಯ ಹಾಗೂ ತಾಳಮದ್ದಲೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲ ಕಲಾಭಿಮಾನಿ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು 5 ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಎಲ್ಲ ಕಲಾಭಿಮಾನಿ ಬಂಧುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.